ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ. ಈ ಮಾತುಕತೆಯಲ್ಲಿ ನಾವು ಸೈಬರ್ ಅಪರಾಧಗಳು, ಸೈಬರ್ ಕ್ರೈಮ್, ಮೊಬೈಲ್ ಹ್ಯಾಕಿಂಗ್, ಕಂಪ್ಯೂಟರ್ ಹ್ಯಾಕಿಂಗ್ ಇತ್ಯಾದಿಗಳ ಬಗ್ಗೆ ಸಮಾನವಾಗಿ ಯಾವಾಗಲೂ ಕೇಳ್ತಾ ಇರ್ತೇವೆ. ನಮ್ಮ ಮೊಬೈಲನ್ನು ಹ್ಯಾಕ್ ಮಾಡೋದು ಅಥವಾ ಸೈಬರ್ ಅಪರಾಧದ ಮೂಲಕವಾಗಿ ನಮ್ಮ ಖಾತೆಯಲ್ಲಿರುವಂತಹ ಹಣವನ್ನು ತೆಗೆಯುವುದು, ಇಂತಹ ಅಪರಾಧಗಳು ದಿನನಿತ್ಯ ಜಗತ್ತಿನಲ್ಲಿ ಕೇಳ್ತಾ ಇರ್ತೇವೆ. ಆಗಾಗ ನಮ್ಮ ಪರಿಸರದಲ್ಲೂ ಇದು ಸಂಭವಿಸ್ತಲೇ ಇರ್ತದೆ. ಇಂತಹ ವಿಷಯಗಳ ಬಗ್ಗೆ ಮಾಹಿತಿ ಕೊಡಲು ಇದರ ಬಗ್ಗೆ ಈಗಾಗಲೇ ಪರಿಣಿತಿ ಪಡೆದಿರುವಂತಹ, ವಿಶೇಷವಾಗಿ ಇವರ ಬಗ್ಗೆ ಹೇಳಬೇಕಂದ್ರೆ ಇವರಿಬ್ಬರು ವಿದ್ಯಾರ್ಥಿಗಳು, ಕಂಪ್ಯೂಟರ್ ಸೈನ್ಸಿನ ವಿದ್ಯಾರ್ಥಿಗಳು, ಶ್ರೀನಿವಾಸ ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. 4ನೇ ವರ್ಷದ ವಿದ್ಯಾರ್ಥಿಗಳು 7ನೇ ಸೆಮ್ಮಲ್ಲಿ ಕಳೀತಾ ಇದ್ದಾರೆ. ಅಂತಹ ಇಬ್ಬರು ವಿದ್ಯಾರ್ಥಿಗಳು ಅನುಷ್ ಶೆಟ್ಟಿ ನಮ್ಮ ಕೊಲ್ಯದವರು, ಮತ್ತೊಬ್ಬರು ಮಂಗಳೂರು ಮರಳಿಯ ಸುಪ್ರೀತ್. ಇವರಿಬ್ಬರು ನಮ್ಮೊಂದಿಗಿದ್ದಾರೆ. ಅವರ ವಿದ್ಯಾರ್ಹತೆಯನ್ನು ಈಗಾಗಲೇ ಹೇಳಿದೆ. ಕಂಪ್ಯೂಟರ್ ಸೈನ್ಸಿನ 4ನೇ ವರ್ಷದ ಪದವಿಯನ್ನು ಕಲಿತಾ ಇದ್ದಾರೆ ಇಬ್ಬರು ಕೂಡ. ವಿಶೇಷ ಅಂದರೆ ನಮ್ಮ ಹತ್ತಿರದ ಶ್ರೀನಿವಾಸ ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಕಲಿತಾ ಇದ್ದಾರೆ. ಇಬ್ಬರು ಕೂಡ ಇದರ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಸೈಬರ್ ಕ್ರೈಮಿನ ಬಗ್ಗೆ ವಿಶೇಷವಾದಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿ ತೇರ್ಗಡೆ ಹೊಂದಿ ಅದರ ಬಗ್ಗೆ ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸ್ ಸಂಸ್ಥೆಗೆ ಇಂದ ಅರ್ಹತೆಯ ಮಾನ್ಯತಾ ಪತ್ರವನ್ನು ಪಡೆದು ಗುರುತು ಚೀಟಿಯನ್ನು ಪಡೆದುಕೊಂಡಿದ್ದಾರೆ. ಇಬ್ಬರನ್ನು ನಾನು ಕೂಡ ವೀಕ್ಷಕ ಬಂಧುಗಳ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇಬ್ಬರಿಗೂ ನಮಸ್ಕಾರ. ಈಗ ಅನುಷ್ ಶೆಟ್ಟಿ ಅವರು, ಈ ಒಂದು ಸೈಬರ್ ಕ್ರೈಮ್ ಅಂದರೆ ನಮ್ಮ ಈ ತಂತ್ರಜ್ಞಾನದ ಅಪರಾಧ ವಿಭಾಗಗಳು ನಾವು ಕೇಳ್ತಾ ಇರ್ತೇವೆ. ಇದರ ಬಗ್ಗೆ ಕಲಿಯುವಂತಹ ನಿಮ್ಮ ಆಸಕ್ತಿಗಿಂತ ಮೊದಲು ನಿಮ್ಮ ವಿದ್ಯಾರ್ಹತೆ ಮತ್ತು ಈ ಬಗ್ಗೆ ನೀವು ಮಾಡಿದಂತಹ ಪರೀಕ್ಷೆಗಳು, ಯಾವುದೆಲ್ಲ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಿ ಅದನ್ನೆಲ್ಲ ನಮ್ಮ ವೀಕ್ಷಕರಿಗಾಗಿ ಹೇಳಬೇಕಾಗಿ ಕೇಳಿಕೊಳ್ತೇನೆ. ಸರಿ, ಈಗ ನಾವು ಫಸ್ಟು ಕಲಿದ ಪಿ ಯು ಸಿಯಲ್ಲಿ ನಾವು ಮಾಡಿದಂದರೆ ಪಿ ಯು ಸಿಯಲ್ಲಿ ಸೈನ್ಸ್ ತಗೊಂಡ್ವಿ. ನೆಕ್ಸ್ಟ್ ಅಂದರೆ ಸೈನ್ಸ್ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಬರೆಯೋದಂದರೆ CEH ಎಕ್ಸಾಮ್, ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಎಕ್ಸಾಮ್. ಇದೊಂದು 42 ಅವರ್ಸ್ ಎಕ್ಸಾಮ್. ಈ 42 ಅವರ್ಸಲ್ಲಿ ನಾವು ಒಂದು ಪ್ರೈವೇಟ್ ಮೊಬೈಲನ್ನು ಹ್ಯಾಕ್ ಮಾಡಿ ವಿತ್ ಪ್ರಾಕ್ಟಿಕಲ್ ಆಗಿ ತೋರಿಸಬೇಕು. ನೆಕ್ಸ್ಟ್ ಅಂದರೆ ಸೈಬರ್ ಫಾರೆನ್ಸಿಕ್, ಇದನ್ನು ನಾವು ಕಲಿತು ಪಾಸ್ ಮಾಡಿದ್ವಿ. ನೆಕ್ಸ್ಟಿಗೆ ಆಲ್ರೆಡಿ 2 ಸರ್ಟಿಫಿಕೇಷನ್ ಆಯಿತು. ನೆಕ್ಸ್ಟಿಗೆ ಅಂದರೆ ನಾವು ಕರ್ನಾಟಕ ಗೌರ್ಮೆಂಟಿಂದ ಒಂದು ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಅಂದ್ ಮೀನ್ಸ್ ಒಂದು ಪರ್ಮಿಷನ್ ತಗೊಳ್ಳುವಾಗ ನೆಕ್ಸ್ಟಿಗೆ ಅದು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ರಿಕ್ವೆಸ್ಟ್ ಮಾಡ್ಬೋದು. ಈಗ ನಾವು ಹೇಳಿದ ಪ್ರಕಾರ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸ್, ಇದಕ್ಕೆ ನಾವು ಒಂದು ಅರ್ಹತೆ ಬೇಕಿದ್ರೆ ನಾವು CEH ಎಕ್ಸಾಮ್ ಆಗಬೇಕು ಮತ್ತು CHFA ಅಂತ ಎಕ್ಸಾಮ್ ಆಗಬೇಕು, ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್, ಸರ್ಟಿಫೈಡ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್. ಇಂಥ ಎಕ್ಸಾಮ್ ಬರೆದಾದ್ಮೇಲೆ ನೆಕ್ಸ್ಟಿಗೆ ನಾವು ಡೈರೆಕ್ಟಾಗಿ ನಾವು ಒಂದು CCO ಅಂತ ಒಂದು ಪೋಸ್ಟಿಂಗ್ ಇದೆ ನಮಗೆ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸಲ್ಲಿ. ಆ ಪೋಸ್ಟಿಂಗ್ ನಾವು ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ 72 ಅವರ್ಸ್ ಎಕ್ಸಾಮ್ ಬರೆದು ನಾವೊಂದು ಪ್ರೈವೇಟ್ OAS ಅನ್ನೇ ಬಿಲ್ಡ್ ಮಾಡಿ ಅವರಿಗೆ ಪ್ರೆಸೆಂಟೇಷನ್ ಮಾಡಬೇಕು. ಇದರಾಗೆ ಮಾಡುವಾಗ ನೆಕ್ಸ್ಟ್ ನಮಗೆ ಒಂದು 10 ಡೇಸ್ ಒಳಗೆ ನಮಗೆ ಇಂಡಿಯನ್ ಗೌರ್ಮೆಂಟಿಂದ ಲೈಸೆನ್ಸ್ ಸಿಗುತ್ತೆ, ಸರ್ಟಿಫೈಡ್ ಸೈಬರ್ ಕ್ರೈಮ್ ಇಂಟರ್ವೆನ್ಷನ್ ಆಫೀಸರ್. ಇಂಥ ಲೈಸೆನ್ಸ್ ಸಿಗುವಾಗ ಈ ಲೈಸೆನ್ಸಿಂದ ನಾವು ಯಾರಿಗೆ ಬೇಕಾದರೂ ಒಂದು ಪಬ್ಲಿಕ್ ಆಗಲಿ, ಒಂದು ಇನ್ಸ್ಟಿಟ್ಯೂಟ್ ಆಗಲಿ, ಕಂಪನಿ ಆಗಲಿ, ನಾವು ಯಾರಿಗೆ ಬೇಕು ಒಂದು ಸರ್ವಿಸ್ ಕೊಡ್ಬೋದು, ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ತಗೊಳ್ಬೋದು ನಾವೇ ಕರ್ನಾಟಕ ಗೌರ್ಮೆಂಟಿಗೆ. ಎಲ್ಲ ಪರೀಕ್ಷೆ ಪಾಸ್ ಮಾಡುವಾಗ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಹೋಗಿರ್ಲಿಲ್ವಾ? ಈಗ ನಾವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆಗುವಾಗ ನಾನು CCA ಆಫೀಸರ್ ಅಂತ ಪೋಸ್ಟಿಂಗ್ ನನಗೆ ಸಿಕ್ಕಿದ್ದು. ಬಿಕಾಸ್ ಆ ಪೋಸ್ಟಿಂಗ್ ಸಿಗೋ ಮುಂಚೆ ನನಗೆ 18 ವರ್ಷ ಆಯಿತು. 18 ವರ್ಷದೊಳಗೆ ನಾವು CH ಎಕ್ಸಾಮ್ ಬರೀಬೋದು, CHF ಎಕ್ಸಾಮ್. 18 ವರ್ಷ ಆದ ಮೇಲೆ ನಾವು ನ್ಯಾಷನಲ್ ಸೆಕ್ಯೂರಿಟಿ ಎಕ್ಸಾಮನ್ನು ಬರೀಬೋದು. ಕಂಪ್ಯೂಟರ್ ಸೈನ್ಸಿಗೆ ಯಾವಾಗ ನೀವು ಇದು ಮಾಡಿದ್ದು? PUC ಆದಮೇಲೆ ಕಂಪ್ಯೂಟರ್ ಸೈನ್ಸ್. ಅದಕ್ಕಿಂತ ಕೊರೋನಾ ಇದೆಲ್ಲ ಮಾಡಿದ್ದೀರಾ ನೀವು? ಈಗ ನಾವು ಕೊರೋನಾ ಟೈಮಲ್ಲಿ ನಮಗೆ ಮನೇಲಿ ಇರಬೇಕಿತ್ತು. ಆ ಟೈಮಲ್ಲಿ ನಾವು ಇಂಥ ಕೋರ್ಸ್ಗಳನ್ನು ನಾವು ಮಾಡಿದ್ವಿ. ಈ ಟೈಮಲ್ಲಿ ನೀವು ಸುಪ್ರೀತ್ ಅವರು? ನಾವು ಇಂಜಿನಿಯರಿಂಗ್ ಕೋರ್ಸಿಗೆ ಬಂದ ಮೇಲೆ ಇವನಿಗೆ ಬೆಂಬಲವಾಗಿ ನಿಂತದ್ದು. ಅಂದರೆ ಇವರಿಂದಾಗಿ ನಿಮಗೆ ಅದರೆಲ್ಲ ಮಾಹಿತಿ? ಹೌದು. ಇವ ಒಂದು ಇಂಜಿನಿಯರಿಂಗ್ ಸೇರುವ ಮುಂಚೆ ಎಥಿಕಲ್ ಹ್ಯಾಕಿಂಗ್ ಅಲ್ಲಿ ಅಥವಾ ಸೈಬರ್ ಕ್ರೈಮ್ಗಳ ಬಗ್ಗೆ ಅರಿವು ತೆಗೆದುಕೊಂಡು ಕೆಲವು ಪರೀಕ್ಷೆಗಳನ್ನು ಪಾಸ್ ಮಾಡಿ ಅದರಿಂದ ಲೈಸೆನ್ಸ್ಗಳನ್ನು ಪಡೆದು ನಮಗೆ ಅದರ ಕೆಲವು ಮಾಹಿತಿಗಳನ್ನು ಕೊಟ್ಟು ನಮ್ಮನ್ನೊಂದು ಪ್ರೋತ್ಸಾಹಿಸಿ ಒಂದು ಬೆಂಬಲ ನೀಡುವಂತೆ ಹೇಳಿ ನಾವೀಗೊಂದು ಕಮ್ಯುನಿಟಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ, ಒಂದು ಸ್ಟಾರ್ಟಪ್ ಕಮ್ಯುನಿಟಿ ಆಗಿ. ಇದರಿಂದ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಅಥವಾ ಒಂದು ಕೇಂದ್ರಗಳಿಗೆ, ಈಗ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ನಮ್ಮ ಕೆಲವು ಸಂಘಟನೆಗಳ
ಸಂಘಟನೆಗಳಲ್ಲಿ ನಾವು ಹೋಗಿ ಒಂದು ಅವೇರ್ನೆಸ್ ಅನ್ನು, ಅಂದರೆ ಸೈಬರ್ ಕ್ರೈಮ್ನಿಂದ ಆಗುವಂತಹ ಅವಘಡಗಳನ್ನು ಎದುರಿಸುವಂತಹ ಒಂದು ವಿಚಾರಗಳನ್ನು ಅವರಿಗೆ ತಿಳಿಸುವಂಥದ್ದು. ಈಗ ಮುಖ್ಯವಾಗಿ ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಈ ವಿಚಾರಗಳನ್ನು ನಾವು ಹೆಚ್ಚಾಗಿ ಮುಟ್ಟಿಸುವ ಪ್ರಯತ್ನ ಮಾಡ್ತೇವೆ. ಯಾಕೆ ಹೇಳಿದರೆ ಈ ಸೈಬರ್ ಕ್ರೈಮಲ್ಲಿ ಅತಿ ಹೆಚ್ಚಾಗಿ ಒಂದು ಕಂಡು ಬರುವಂತಹ ಯಾರು ಹೇಳಿದರೆ ವಿದ್ಯಾರ್ಥಿಗಳು. ಎಷ್ಟೋ ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಬಲಿಪಶುಗಳಾಗಿದ್ದಾರೆ. ಹಾಗಾಗಿ ನಾವು ಹಲವಾರು ವಿದ್ಯಾಕೇಂದ್ರಗಳಿಗೆ ಹೋಗಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಅವರನ್ನು ಜಾಗೃತಪಡಿಸಿ ಅವರಿಗೆ ಕೂಡ ಎಥಿಕಲ್ ಹ್ಯಾಕಿಂಗ್ ಎಂಬ ಒಂದು ವಿದ್ಯೆಯನ್ನು ಯಾವ ರೀತಿ ಅವರಿಗೆ ಕಲಿಸ್ಬೋದು, ಒಂದು ಕೋರ್ಸ್ನ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಕೂಡ ಕಲಿಸಿ ಅವರಿಗೆ ತಮ್ಮನ್ನು ತಾವು ಸದೃಢವಾಗಿರಿಸಲು ಸಹಾಯ ಮಾಡ್ತಿದ್ದೇವೆ. ಈಗ ಬಹಳ ಒಳ್ಳೆಯ ವಿಷಯ, ಯಾಕೆಂದರೆ ವಿದ್ಯಾರ್ಥಿ ದೆಸೆಯಿಂದಲೇ, ಅದರಲ್ಲೂ ವಿಶೇಷವಾಗಿ ಕೊರೋನಾ ಕಾಲಘಟ್ಟ ಎಲ್ಲರೂ ಮನೆಯಲ್ಲಿರುವಂತಹ ಸಮಯ ಅದು. ಈ ಸಂದರ್ಭದಲ್ಲಿ ಈ ಸಮಯವನ್ನು ವ್ಯರ್ಥಪಡಿಸದೆ ಮನೆಯಲ್ಲೇ ಕುಳಿತುಕೊಂಡು ಇಂತಹ ಎಲ್ಲ ಪರೀಕ್ಷೆಗಳನ್ನು ಅವಕಾಶವನ್ನು ಪಡೆಯಬಹುದು ಎನ್ನುವಂತಹ ವಿಷಯವನ್ನು ತಿಳಿಸಿದ್ದಾರೆ ಅನುಷ್ ಶೆಟ್ಟಿ ಅವರು. ಈಗ ಇಂತಹ ಒಂದು ಹವ್ಯಾಸ ಬೆಳೆಯಬೇಕಿದ್ರೆ ಅದರಲ್ಲಿ ಒಂದು ಆಸಕ್ತಿ ಬೇಕು. ಈಗ ಉದಾಹರಣೆಗೆ ವಿದ್ಯಾರ್ಥಿ ದೆಸೆಯಲ್ಲಿ PUCಯಲ್ಲೇ ಇರುವಾಗಲೇ ನಾವು ಎಥಿಕಲ್ ಹ್ಯಾಕರ್ ಆಗ್ಬೋದು, ಹ್ಯಾಕಿಂಗ್ನ ಸಮಸ್ಯೆಯನ್ನು ಪರಿಹರಿಸ್ಬೋದು, ಇದರ ಬಗ್ಗೆ ನಾವು ಇನ್ನಷ್ಟು ಜ್ಞಾನವನ್ನು ಪಡೆದುಕೊಳ್ಬೋದು, ರಾಷ್ಟ್ರೀಯ ಸೆಕ್ಯುರಿಟಿ ಭದ್ರತೆಯವರೆಗೆ ನಾವು ಇದನ್ನು ಉಪಯೋಗ ಮಾಡ್ಬೋದು. ಇಂಥೆಲ್ಲ ವಿಷಯಗಳು ಹೇಗೆ ನಿಮಗೆ ಆಸಕ್ತಿ ಬಂತು ಇದರಲ್ಲಿ? ಓಕೆ, ಈಗ ನಾನು PUCಯಲ್ಲಿ ಕಲಿಯುವಾಗ ನಾವು ಜಸ್ಟ್ ಒಂದು 2 years ತನಕ ನಾನು ಎಥಿಕಲ್ ಹ್ಯಾಕಿಂಗ್ ಅಂತ ಒಂದು ಅಡ್ವರ್ಟೈಸ್ ನೋಡಿದಷ್ಟೇ. ನಮಗೆ ಒಂದು ವಿಷಯ ತಿಳಿಸ್ಬೇಕು. ಒಂದು ನಾವು ಮೊಬೈಲಲ್ಲಿ ಯೂಸ್ ಮಾಡುವಾಗ ಒಂದು ಆ್ಯಡ್ ಬರ್ತದೆ, ಎಥಿಕಲ್ ಹ್ಯಾಕಿಂಗ್ ಇದು ಕೋರ್ಸ್ ಇದೆ ಅಂತ ಆ್ಯಡ್ ಬಂತು. ಆ ಆ್ಯಡ್ ಬಂದಾದ್ಮೇಲೆ ಮತ್ತೆ ಅದನ್ನು ರಿಸರ್ಚ್ ಮಾಡುವಾಗ ಇಂಥ ಒಂದು ಕೋರ್ಸ್ ಇದೆ, ಇಂಥ ಒಂದು ಕೋರ್ಸ್ ಮುಂದೆ ನಾವು ತೆಕ್ಕೊಳ್ಬೋದು. ನೆಕ್ಸ್ಟ್ ಅದರ ಬಗ್ಗೆ ಫೊರೆನ್ಸಿಕ್ ಕಲಿಬೋದು. ಆದ ಮೇಲೆ ನಾವು CCA ಆಫೀಸರ್ ಆಗ್ಬೋದು. ಅದಾದ ಮೇಲೆ ನಮಗೆ ನಮ್ಮ ಲೈಫನ್ನೇ ಸೆಟಲ್ ಒಂದು ಸೇಫ್ ಝೋನಲ್ಲಿ ಇಡುವಂತೆ ನಾವು ಮಾಡ್ಬೋದು ಈ ಒಂದು CH ಅಂತ ಎಕ್ಸಾಮ್. ಬಿಕಾಸ್ ಈಗ ನೀವು ಹೇಳಿದ ಪ್ರಕಾರ ಈಗ ನನಗೆ ಒಂದು ಸರ್ ಒಬ್ಬರು ತಿಳಿಸಿದರು, CH ಅಂತ ಒಂದು ಎಕ್ಸಾಮ್ ಬರೀರಿ. ಎಕ್ಸಾಮ್ ಬರೆದಾದ ನಿಮಗೆ ಇಂಟ್ರೆಸ್ಟ್ ಇದೆ, ಸಪೋಸ್ ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ಮುಂದುವರಿಸಿ ಹೋಗಿ. ಅದರ ಒಟ್ಟಿಗೆ ಈಗ ನಾವು ಎಷ್ಟು CHF ಮಾಡಲಿ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಒಂದು ಬೇಕಿತ್ತು. ಅದಕ್ಕೆ ನಾವು BE CSE ಮಾಡ್ತಿದ್ದೇವೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅದನ್ನು ಮಾಡ್ತಿದ್ದೇವೆ. ಈಗ ನಮ್ಮ ಗ್ರ್ಯಾಜುಯೇಷನ್ ಆದರೆ ನಾನು ಬೇಕಿದ್ರು ನಾನೊಂದು NIAಗೆ ಜಾಯ್ನ್ ಆಗ್ಬೋದು, ನನಗೆ ಬೇಕಿದ್ರೆ NST ಆ ಆಫೀಸಲ್ಲೇ ನಮಗೆ ಕೆಲಸ ಮಾಡ್ಬೋದು. ಇಲ್ಲಿ ನಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಆಫೀಸ್ ತನಕ ನಾವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಇಂತಹ ಎಲ್ಲ ಅವಕಾಶಗಳು ಈ ಒಂದು ಇಂಜಿನಿಯರಿಂಗ್ ಕಲಿಯುವಾಗಲೇ ನಿಮಗೆ ಅದರ ಬಗ್ಗೆ ಸಾಧ್ಯತೆಗಳು ಬಂದಿದೆ ಈ ಹ್ಯಾಕಿಂಗ್ನ ಬಗ್ಗೆ. ಈಗ CEH ಅಂತ ಹೇಳಿದರೆ ಅದರ ಫುಲ್ ಫಾರ್ಮ್ ಏನು? CH ಅಂದರೆ ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಮತ್ತು CEA ಇನ್ನೊಂದು CEHFI ಕಂಪ್ಯೂಟರ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್. ಈ ಎರಡು ಪರೀಕ್ಷೆಗಳನ್ನು ಯಾವ ಸಂದರ್ಭದಲ್ಲಿ ನೀವು ಪಾಸ್ ಮಾಡಿದ್ರಿ? ನಾವು PUC ಆದ ನೆಕ್ಸ್ಟ್ ಟೈಮಲ್ಲಿ ನಾವು PUC ನಮ್ಮ ಒಂದು ಎಕ್ಸಾಮ್ ಮಾತ್ರ ಇಂಗ್ಲೀಷ್ ಎಕ್ಸಾಮ್ ಮಾತ್ರ ಕೊನೆಗೆ ಸೆಪ್ಟೆಂಬರ್ ತನಕ ಅದು ಒಂದು ಪೋಸ್ಟ್ಪೋನ್ ಮಾಡಿದರು. ಆ ಟೈಮಲ್ಲಿ ನಾವು ಮೊಬೈಲಲ್ಲಿ ಆನ್ಲೈನ್ ಕ್ಲಾಸನ್ನು, ಯಾಕೆಂದರೆ ನಮಗೆ ಆಲ್ರೆಡಿ ಇಂಗ್ಲೀಷ್ ಎಕ್ಸಾಮ್ ನಾವು ಯಾವುದೆಲ್ಲ ಚಾಪ್ಟರ್ ಕಲ್ತಿದ್ದೇವೆ ಎಲ್ಲ ನಮಗೆ ಮರ್ತೋಗಿತ್ತು. ಆ ಟೈಮಲ್ಲಿ ನಮಗೆ ಮೊಬೈಲ್ ಇತ್ತು. ಆ ಮೊಬೈಲಲ್ಲಿ ಕಲಿಯುವಾಗ ನಮಗೆ CH ಅಂತ ಒಂದು ಅಡ್ವರ್ಟೈಸ್ ಬಂತು. ಅಡ್ವರ್ಟೈಸಲ್ಲಿ ನಮಗೆ ಗೊತ್ತಾದದ್ದು ಇಂಥ ಒಂದು ಕೋರ್ಸ್ ಇದೆ. ಈ ಕೋರ್ಸ್ ಮೀನ್ಸ್ ನಮಗೆ ಒಂದು 3 month ಟ್ರೈನಿಂಗ್ ಆ್ಯಂಡ್ 1 month ನಮಗೆ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಇಂತಿದೆ. ಎಕ್ಸಾಮ್ ಅಂದರೆ 72 hours ನಾವು ಆ ಕಂಪ್ಯೂಟರಲ್ಲಿ ಕೂತ್ಕೊಳ್ಬೇಕು. ಆ ಕಂಪ್ಯೂಟರಲ್ಲಿ ನಾವು ಒಂದು ಡಿವೈಸನ್ನು ಹ್ಯಾಕ್ ಮಾಡಿ ತೋರಿಸಬೇಕು. ಡಿವೈಸ್ ಒಂದು ಮೊಬೈಲನ್ನು ಅವರು, ಯಾಕೆಂದರೆ ಕಲಿಸುವವರು ಸಹ ಹ್ಯಾಕರ್ಸೇ, ಕಲಿಯುವವರು ಸಹ ಹ್ಯಾಕರ್ಸೇ ಆಗೋದು. ಅಂದರೆ ಅಷ್ಟು ಪರಿಣಿತಿ ಪಡೆಯಬೇಕು ನೀವು. ಈಗ ಈ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕಿದ್ರೆ ಇದಕ್ಕಾಗುವಂತಹ ಖರ್ಚು ವೆಚ್ಚಗಳು, ಈಗ 3 ತಿಂಗಳು ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರಿ, ಇದಕ್ಕೆ ಏನು ಫೀಸ್ ಸ್ಟ್ರಕ್ಚರ್ಗಳಿದೆ? ಓಕೆ, ಈಗ 3 ತಿಂಗಳ ಕೋರ್ಸಿಗೆ ಸಾಧಾರಣ 40,000 ತನಕ ಆಗುತ್ತೆ. 40,000 ಪ್ಲಸ್ ಆಗುತ್ತೆ. ಈಗಿದು ನಾವು ಒಂದು ಖರ್ಚು ನೋಡೋದಾದ್ರೆ ಈಗ 60,000, 60,000, 1 ಲಕ್ಷ, 2 ಲಕ್ಷ ಅಲ್ಲಿ ತನಕ ಹೋಗಿರ್ತದೆ. ಈಗ ನಾವು ಮಾಡಿದ EC ಕೌನ್ಸಿಲ್ ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಅಂತ. ಇದಕ್ಕೆ ನಾವು ಕಲಿಯುವಾಗ ಇದ್ದದ್ದು 38,000 ರೂಪಾಯಿ. 38,000 ಅಲ್ಲಿ ನೆಕ್ಸ್ಟ್ ನಮಗೆ ಸಿಕ್ಕಿದಂದರೆ 38,000 ನಾವು ಕಟ್ಟಿದೆ. ನೆಕ್ಸ್ಟ್ ನಾವು CH ಎಕ್ಸಾಮ್ ಬರೆದಿದೆ, ಅದರಲ್ಲಿ ರ್ಯಾಂಕಿಂಗ್ ಪೋಸ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಕೋರ್ಸಿಗೆ ನಾವು ಹಣ ಕಟ್ಟಬೇಕಂತಿಲ್ಲ. ನಮ್ಮ ಸ್ಕಾಲರ್ಶಿಪ್ ಅಂತ ನಮಗೆ ಬಂದಿರ್ತದೆ, ಅದನ್ನು ನಾವು ಕಲಿತು ಅದನ್ನು ನೆಕ್ಸ್ಟ್ ಸ್ಕಾಲರ್ಶಿಪ್ ನೆಕ್ಸ್ಟ್ ಕೋರ್ಸಿಗೆ ನಾವು ಸ್ಕಾಲರ್ಶಿಪ್ ಆಗಿ ಯೂಸ್ ಮಾಡ್ಬೋದು. ಇದನ್ನೇ ನಾವು ಯೂಸ್ ಮಾಡಿಕೊಂಡು ನಾವು ಈಗ ಅಬೌವ್ ನಂದು 16 ಸರ್ಟಿಫಿಕೇಶನ್ ತನಕ ನಾನು ಮಾಡಿದ್ದೇನೆ. ಈಗ ಒಂದು
ಯಾವ ರೀತಿಯಲ್ಲಿ ಅಂದರೆ ನಾವು ಹ್ಯಾಕಿಂಗ್ ಸಂಸ್ಥೆಯಲ್ಲಿ 16 ಸರ್ಟಿಫಿಕೇಶನ್ ತನಕ ನಾವು ಮಾಡಿದ್ದೇನೆ ಈಗ ಆನ್ಲೈನ್ ಕ್ಲಾಸಿಗೆ ಮಾತ್ರ ಫೀಸ್ ಮತ್ತು ಪರೀಕ್ಷೆಗೆ ಬೇರೆ ಫೀಸ್ ಹಾಗೆ ಇಲ್ಲ, ಪರೀಕ್ಷೆಗೆ ಮತ್ತು ಆನ್ಲೈನ್ ಫೀಸ್ಗೆ 38,000 ತನಕ ಒಟ್ಟಿಗೆ. ಈಗ ನೀವು ಸುಪ್ರೀತ್ ಅವರು ಇದನ್ನು ಯಾವ ಸಂದರ್ಭದಲ್ಲಿ ನೀವು ಪಾಸ್ ಮಾಡಿಕೊಂಡ್ರಿ ಮತ್ತು ಎಷ್ಟು ಖರ್ಚು ಮಾಡಿದ್ದೀರಿ? ನಂದು ಹೇಳಿದ್ರೆ ಈ ಪರೀಕ್ಷೆಗಳಾಗಲಿಲ್ಲ, ನಮ್ಮದು ಆಂಡ್ರಾಯ್ಡ್ ಸೆಕ್ಯೂರಿಟಿ ಅನಲಿಸ್ಟ್ ಮತ್ತು ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್ ಇದೊಂದು ಎಕ್ಸಾಮ್ಸ್ಗಳನ್ನು ನಾವು ಕ್ಲಿಯರ್ ಮಾಡಿದ್ದೇವೆ. ಇದು ಅದೇ ಕೊರೋನಾ ಟೈಮಲ್ಲಿ ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡಿ ಮತ್ತು ನನ್ನ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡುತ್ತಿರುವಾಗ ನಾನು ಕ್ಲಿಯರ್ ಮಾಡಿದ್ದು. ಎಷ್ಟು ಖರ್ಚು ಮಾಡಿದ್ರಿ? ನನಗೆ ಅಷ್ಟು ಖರ್ಚು ಬೀಳಲಿಲ್ಲ, ಅಂದರೆ ಅವನಷ್ಟು ನಾನು ಮುಂದುವರೆದ ಹಂತದಲ್ಲಿ ನಾವು ಹೋಗಲಿಲ್ಲ. ನಾವಂದರೆ ಆ ಕಮ್ಯುನಿಟಿಯಲ್ಲಿ ಒಂದು ಬೆಂಬಲವಾಗಿ ನಿಂತವರು. ನಮ್ಮ ಸ್ಟಾರ್ಟಪ್ ಕಮ್ಯುನಿಟಿಯಲ್ಲಿ ಪೊಲೈಟ್ ಮಾಸ್ಟರ್ಸ್ ಅಂತ ಒಂದು ಸ್ಟಾರ್ಟಪ್ ಕಮ್ಯುನಿಟಿ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ನಾವು ಬೆಂಬಲವಾಗಿ ಇದ್ದದ್ದು. ನಮ್ಮ ಜೊತೆ ಇನ್ನು ವಂಶಿ, ವೆಂಕಟರಮಣ ಭಟ್, ಮತ್ತೆ ದೀಕ್ಷಾ, ಅನುಷಾ, ಶ್ರುತೇಶ್, ಇನ್ನು ಕೆಲವರು ನಮ್ಮ ಒಂದು ತಂಡವೇ ಇದರಲ್ಲಿ. ಅದರ ಬಗ್ಗೆ ಮತ್ತೆ ಕೇಳ್ತೇನೆ ನಾನು. ಈಗ ಇವರಿಂದ ಕಲ್ತ್ರಿ ಅಂತ ಹೇಳಿದ್ರಿ, ನಿಮ್ಮ ಪರಿಚಯ ಹೇಗಾಯ್ತು? ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಯ್ತಾ ಅದರ ಮೊದಲೇ ಪರಿಚಯ ಆಯ್ತಾ? ಇಲ್ಲ, ನಮ್ಮದು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಸೈಬರ್ ಅಪರಾಧ ಮತ್ತು ಕಂಪ್ಯೂಟರ್ ಹ್ಯಾಕಿಂಗ್ ಇದರ ಬಗ್ಗೆ ಮಾಹಿತಿಯನ್ನು, ಅದರ ಬಗ್ಗೆ ಸಾಧನೆಯನ್ನು ಮಾಡಿದಂತಹ ಪರಿಣಿತ ವಿದ್ಯಾರ್ಥಿಗಳು ಇಬ್ಬರು ನಮ್ಮೊಂದಿಗಿದ್ದಾರೆ. ಅನುಷ್ ಜಿ ಶೆಟ್ಟಿ ಮತ್ತು ಸುಪ್ರೀತ್ ಮರೋಳಿ ಇವರೊಂದಿಗೆ ಈ ಮಾತುಕತೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇಬ್ಬರು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಇದರ ಬಗ್ಗೆ ಬಹಳ ಉನ್ನತವಾದಂತಹ ಜ್ಞಾನವನ್ನು, ಪರಿಣಿತಿಯನ್ನು ಪಡೆದವರು. ನಾವು ಮಾತುಕತೆಯನ್ನು ಮುಂದುವರಿಸ್ತಾ, ಈಗಾಗಲೇ ಅವರು ಉನ್ನತ ಪರೀಕ್ಷೆಗಳನ್ನು ಇದರ ಬಗ್ಗೆ ತೇರ್ಗಡೆ ಹೊಂದಿದ್ದಾರೆ, ಅದರ ಮಾಹಿತಿ ಮತ್ತು ಗುರುತು ಚೀಟಿಯನ್ನು ಪಡೆದುಕೊಂಡಿದ್ದಾರೆ. ಈಗ ನೀವು ಹೇಳಿದಿರಿ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸ್ ಸಂಸ್ಥೆ, ಇದರಿಂದ ಅರ್ಹತಾ ಪತ್ರವನ್ನು ನೀವು ಪಡೆದುಕೊಂಡಿದ್ದೀರಿ ಅಂತ ಹೇಳಿದಿರಿ. ಈ ಅರ್ಹತಾ ಪತ್ರ ಪಡೆಯಬೇಕಿದ್ರೆ ಈ ಸಂಸ್ಥೆಯ ಪರಿಚಯ ಹೇಗಾಯಿತು ನಿಮಗೆ? ಇಂತಹದ್ದೊಂದು ಗುರುತು ಚೀಟಿಯನ್ನು ಪಡೆಯಬೇಕು, ಅವರಿಂದ ಅರ್ಹತೆಯನ್ನು ಪಡೆಯಬೇಕು, ಇದರ ಬಗ್ಗೆ ಮಾಹಿತಿಯನ್ನು ಯಾರು ಕೊಟ್ಟರು? ಓಕೆ, ಈಗ ನಾನು CH ಎಕ್ಸಾಮ್ ಬರೆದಾದ ಮೇಲೆ ನಾನು ಬ್ಯಾಂಗ್ಳೂರು ಹೋಗಿದ್ದೆ. ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಒಂದು ಜಸ್ಟ್ ಅವರಿಗೆ ಒಂದು ಹೆಲ್ಪ್ ಅಂತ ಹೇಳಿ ನನ್ನ ಕರೆದಿದ್ರು. ಆ ಟೈಮಲ್ಲಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಹತ್ರ ಕೇಳಿದರು, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಅಂತ. ಈಗ ನೀವು ಹೆಲ್ಪ್ ಮಾಡ್ತೀನಿ, ನಿಮಗೆ ಹತ್ರ ಲೈಸೆನ್ಸ್ ಇದೆಯಾ ಅಂತ. ಆ ಟೈಮ್ ನಮಗೆ ಒಂದು ಸರ್ ಅವರು ಹೇಳಿದರು, ಅವರ ಹೆಸರು ನನಗೆ ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಬಿಕಾಸ್ ಅವರು ಹೇಳಿದರು, ನೀವು NST ಅಂತ ಒಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ ಇಲ್ಲದ್ರೆ ಆ ಸೆಂಟ್ರಲ್ ಗೌರ್ಮೆಂಟ್ ಆ ಇದರಲ್ಲಿ ನೀವು ಹೋಗಿ ಒಂದು ಪರ್ಮಿಷನ್ ಕೇಳಿ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಪಾಸ್ ಮಾಡಿದರೆ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಯಾವುದೇ ಒಂದು ಸೈಬರ್ ಕ್ರೈಮಲ್ಲಿ ಯಾರಿಗೆ ಬೇಕಿದ್ರೆ ಹೆಲ್ಪ್ ಮಾಡ್ಬೋದು, ಯಾವ ಸಂಸ್ಥೆ ಬೇಕಿದ್ರು ನೀವು ಟ್ರೈನಿಂಗ್ ಬಿಡ್ಬೋದು, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನೇ ಆಗಲಿ. ನಾನೀಗ ಒಂದು 10ನೇ ಕ್ಲಾಸ್ ಕಲಿಯುವ ಮಗುವಿಂದ IG ತನಕ ನಾವು ಒಂದು ಟ್ರೈನಿಂಗ್ ಕೊಡ್ತಿದ್ದೇವೆ. ಸೇಮ್ ಕೋರ್ಸನ್ನೇ ನಾವು ಕೊಡ್ತಿದ್ದೇವೆ ಈಗ. ಯಾಕೆಂದರೆ ಭಾರತದಲ್ಲಿ ಈಗ ಎಲ್ಲರಿಗೆ ಸೈಬರ್ ಕ್ರೈಮ್ ಇದು ನಾಲೆಜ್ ಸ್ವಲ್ಪ ಕಮ್ಮಿ ಇದೆ. ಎಲ್ಲರಿಗೆ ಈಗಿನ ಒಂದು ಕೊರೋನಾ ಟೈಮ್ ಆದ ಮೇಲೆ ಈಗ ಎಲ್ಲರಿಗೆ ಸೈಬರ್ ಕ್ರೈಮ್ ಆಗಲಿ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬರ್ತಾ ಉಂಟು, ಏನೆಲ್ಲ ಆಗ್ತಾ ಉಂಟು, ಒಂದು ಲಿಂಕ್ ಅನ್ನೋದ್ರೆ ಏನೆಲ್ಲ ಒಂದು ಪರಿಣಾಮ ಆಗ್ತದೆ. ನೆಕ್ಸ್ಟ್ ಮೊಬೈಲ್ ಹ್ಯಾಕಿಂಗ್ ಅಂತ ಏನು, ಎಲ್ಲಿಂದ ನಮ್ಮ ಬ್ಯಾಂಕಲ್ಲಿ ಹಾಕಿದ ಹಣ ಎಲ್ಲಿ ಹೋಗ್ತಾ ಉಂಟು, ಏನೆಲ್ಲ ಆಗ್ತಾ ಉಂಟು, ಹೀಗೆಲ್ಲ ನಾವು ರಿಸರ್ಚ್ ಮಾಡುವಾಗ NST ಅಂತ ನಮಗೆ ಒಂದು ಸರ್ ಹೇಳಿದರು. ಆ ಸರ್ ನಮಗೆ ಕಳಿಸಿದ್ರು, ನಮಗೆ ಒಂದು ಹೆಲ್ಪ್ ಮಾಡಿದ್ರು ಆ ಸರ್. ಮತ್ತೆ ನೆಕ್ಸ್ಟ್ ನಮ್ಮ ಕೋರ್ಸಿಗೆ ಜಾಯಿನ್ ಮಾಡಿಸಿ ನನ್ನನ್ನು ಪಾಸ್ ಮಾಡಿಸೋ ತನಕ ನನಗೆ ಹೆಲ್ಪ್ ಮಾಡಿದ್ರು ಅವರು. ಈ ಪರೀಕ್ಷೆಯಲ್ಲಿ ನಡೀತದೆ ನಿಮಗೆ ಆನ್ಲೈನಲ್ಲಿ ಅಥವಾ ಅಲ್ಲಿಗೆ ಹೋಗ್ಬೇಕಾ ನೀವು? ಈ ಪರೀಕ್ಷೆ ಫಸ್ಟ್ ನಾವು ಅಪ್ಲೈ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ಲಿಕ್ಕೆ ಇರ್ತದೆ. ನೆಕ್ಸ್ಟ್ ನಾವು ಎಕ್ಸಾಮ್ ನಾವು ಎಲ್ಲಿ ಬೇಕಿದ್ವು ಅಲ್ಲಿ ಒಂದಾದ್ರೆ ನಾವು ಮನೆಯಲ್ಲಿ ಕುತ್ಕೊಂಡು ಎಕ್ಸಾಮ್ ಬರಿಬೋದು, ಇಲ್ಲದ್ರೆ ನಾವು ಅಲ್ಲಿ ಆಫೀಸಲ್ಲಿ ಹೋಗಿ ಎಕ್ಸಾಮ್ ಬರಿಬೋದು. ಅಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕಡೆ ಇದೆ. ಈಗ ನಾವು ಕೊರೋನಾ ಟೈಮಲ್ಲಿ ಇರುವಾಗ ನಮಗೆ ಆಫ್ಲೈನ್ ಆಪ್ಷನ್ ಇಲ್ಲ, ಆಗ ನಾವು ಆನ್ಲೈನ್ ಆಪ್ಷನ್ ಅಲ್ಲಿ ನಾವು ಬರ್ದೇದು. ನೀವು ಮನೆಯಲ್ಲೇ ಕೂತ್ಕೊಂಡು ಬರ್ದೇದು. ಇದರ ಗುರುತು ಚೀಟಿ ಪಡಿಬೇಕಿದ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಅದು ನಮ್ಮ ಪೋಸ್ಟಲ್ಲಿ ನಾವು ಪಾಸ್ ಆದ ಮೇಲೆ, ಪಾಸ್ ಆಗುದಂದ್ರೆ ಸಾಧಾರಣದ ಎಕ್ಸಾಮ್ ಅಲ್ಲ, ನಾವು 2 ದಿನ ತನಕ ಆ ಕಂಪ್ಯೂಟರ್ಲಿ ಕೂತ್ಕೊಂಡು ಒಂದು OS ಅನ್ನೇ ಬಿಲ್ಡ್ ಮಾಡಬೇಕು. ಒಂದು ಹ್ಯಾಕಿಂಗ್ OS ಅಂದರೆ ಒಂದು ಆಪರೇಟಿಂಗ್ ಸಿಸ್ಟಮ್. ನಮ್ಮ ಮೊಬೈಲಲ್ಲಿ ಹೇಗೆ ಒಂದು ರೆಡ್ಮಿ ಅದು OS ಇದೆ, ಇಲ್ಲ ಕಲರ್ OS ಅಂತ ಇದೆ, ಅಂತ ಒಂದು OS ಅನ್ನೇ ಬಿಲ್ಡ್ ಮಾಡಿ ನಾವು ತೋರಿಸಬೇಕು. ಇದು ನಮಗೆ ಬರುವ ಪರೀಕ್ಷೆ. ಇಲ್ಲದೆ ನಾವು ಬಯೋಮೆಟ್ರಿಕ್ ಇಂಥ ಒಂದು OS ಅನ್ನು ಬಿಲ್ಡ್ ಮಾಡಿ ನಾವು ಪರೀಕ್ಷೆ ಪಾಸ್ ಆಗಬೇಕು. ಇದು ಕೆಲವರಿಗೆ 10,000 ಸ್ಟೂಡೆಂಟ್ ಅಲ್ಲಿ ನಾವು ಪರೀಕ್ಷೆ ಬರೆದ್ರಿ, ಆಗ 1,000 ಸ್ಟೂಡೆಂಟ್ಸ್ ಅನ್ನು ನಾವು ಪಾಸ್ ಆಗ್ತೇವೆ. ಅಂದರೆ ನೀವು ಪರೀಕ್ಷೆ ಬರುವ ಸಮಯದಲ್ಲಿ 10,000 ಸ್ಟೂಡೆಂಟ್ಸ್ ಇದ್ರು ಆ ಟೈಮಲ್ಲಿ. ಈಗ ನಾವು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಈಗ ಅದರಲ್ಲಿ ನಾವು 100 ಸ್ಟೂಡೆಂಟ್ ಇಲ್ಲದ್ರೆ 1000 ಸ್ಟೂಡೆಂಟ್ ಆಗ ಪಾಸ್ ಆದರೆ ಅವರಿಗೆ ಅವರು ಒಂದು ಗುರುತು ಚೀಟಿ ಇಲ್ಲದ್ರೆ ನಮಗೆ ಒಂದು ಪೋಸ್ಟಿಂಗ್ ಆರ್ಡರ್ ಅಂತ ನಮಗೆ
ಮೇಲಲ್ಲಿ ಕಳಿಸ್ತಾರೆ, ಇಲ್ಲಾದರೆ ನಾವು ಪೋಸ್ಟಲ್ಲಿ ಕಳಿಸ್ತಾರೆ. ಅದಕ್ಕೆ ಸಪ್ರೇಟ್ ಪೇಮೆಂಟನ್ನು ನಾವು ಕೊಡಬೇಕಿದೆ. ಅದಕ್ಕೆ ಮತ್ತೆ ನೀವು ಫೀಸ್ ಕೊಡ್ಲಿಕ್ಕಿದೆ. ಅದು ನಾವು ಪೋಸ್ಟಿಂಗ್ ಚಾರ್ಜ್, ಮತ್ತೆ ನಾವು ಇಲ್ಲಿ ಬಂದು ರಿಸೀವ್ ಮಾಡಲಿಕ್ಕೆ, ಮತ್ತೆ ಅದನ್ನು ತಗೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಫಸ್ಟ್ ಇಂಥ ಒಂದು ಪೋಸ್ಟ್ ಬಂದಿದೆ, ನಮಗೆ ಒಂದು ವೆರಿಫಿಕೇಶನ್ ಅಂತ ಮಾಡಲಿಕ್ಕಿದೆ. ಅದು ಒರಿಜಿನಲ್ ಚೀಟಿಯ ವೆರಿಫಿಕೇಶನ್ ಅಂತ ಮಾಡಲಿಕ್ಕಿದೆ. ಈಗ ನಂದು ಆದರೆ ನನ್ನ ಚೀಟಿಯಲ್ಲಿ DK ಅಂತ ಇರ್ತದೆ, ದಕ್ಷಿಣ ಕನ್ನಡ ಅಂತ ಇರ್ತದೆ. ನಂದು DK ಡಬಲ್ K ಇರ್ತದೆ. ನಮ್ಮ ಪಾನ್ ಕಾರ್ಡ್ ಮತ್ತೆ ನನ್ನ NSD ID ಒಂದೇ ಥರ ಇರ್ತದೆ, ಒಂದೇ ಲಿಂಕಲ್ಲಿ ಇರ್ತದೆ. ಬಿಕಾಸ್ ಈಗ ನಾನು ಯಾವುದೋ ಸಪೋಸ್ ನಾನೇ ಯಾವ್ದೋ ಒಂದು ತಪ್ಪು ಮಾಡಿದೆ, ನನ್ನ ಸೆಂಟ್ರಲ್ ಗೌರ್ಮೆಂಟ್ ಬಂದು ನನ್ನ ಪನಿಷ್ ಮಾಡ್ಬೋದು. ಆ ರೀತಿ ಅಂದರೆ ನೀವು ಇದರ ಉಪಯೋಗವನ್ನು ದುರುಪಯೋಗ ಮಾಡುವ ಹಾಗಿಲ್ಲ. ಇನ್ನೊಬ್ಬರಿಗೆ ಇದರ ಬಗ್ಗೆ ನೀವು ಅವರ ಅವ್ಯವಹಾರಕ್ಕೆ ಬಳಸುವ ಹಾಗಿಲ್ಲ. ಯಾವುದೇ ರೀತಿಯ ಇದಾದರೂ ಕೂಡ ಅದನ್ನು ನೀವು ಪರೀಕ್ಷೆಗೆ ಒಳಪಡ್ತೀರಿ, ತನಿಖೆಗೆ ಒಳಪಡ್ತೀರಿ. ಈ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ನ್ಯಾಷನಲ್ ಡೇಟಾಬೇಸ್ ಸೆಕ್ಯೂರಿಟಿ ಸಂಸ್ಥೆ ಅನುಸರಿಸ್ತಾ ಇದೆ. ಈ ಪರೀಕ್ಷೆಗೆ ಎಷ್ಟು ಖರ್ಚಿದೆ ನಿಮಗೆ? ಈ ಪರೀಕ್ಷೆಗೆ ಹೇಳಿದ್ದಾನೆ 10,000 ರೂಪಾಯಿ ಫಸ್ಟ್ ಪರೀಕ್ಷೆ ಕಟ್ಟಲಿದೆ. 10,000 ರೂಪಾಯಿ ಪರೀಕ್ಷೆಗೆ. ಈ ಪರೀಕ್ಷೆ ನೀವು ಒಂದು ವೇಳೆ ಫಸ್ಟ್ ಟ್ರೈನಿಂಗ್ ಕೊಡೋದು 10,000 ರೂಪಾಯಿ ಟ್ರೈನಿಂಗ್ ಕೊಡೋದು. ನೆಕ್ಸ್ಟ್ ಈ ಟ್ರೈನಿಂಗಲ್ಲಿ ನೀವು ಒಳ್ಳೆಯ ಒಂದು ಅವರೊಂದು ಸ್ವಲ್ಪ ಇಂಪ್ರೆಸ್ ಮಾಡುವಾಗ ನೀವು ಒಂದು ಪರ್ಫಾರ್ಮೆನ್ಸ್ ಇದ್ದರೆ, ಸಪೋಸ್ ಆ ಪರ್ಫಾರ್ಮೆನ್ಸ್ ಇದ್ದರೆ ಮತ್ತೆ ನಿಮ್ಮನ್ನು ನೀವು ಎಲಿಜಿಬಲ್ ಇದ್ದೀರಿ ಅಂತ ನಿಮಗೆ ಒಂದು ಮೇಲ್ ಬರ್ತದೆ. ಎಲಿಜಿಬಲ್ ಇರುವಾಗ ನೀವು ಎಕ್ಸಾಮ್ ಬರಿಬೋದು. ಎಕ್ಸಾಮ್ ಬರಿದಾದ ಮೇಲೆ ವಿದಿನ್ ಒಂದು 1 ವೀಕ್, ಒಂದು ವಾರದೊಳಗೆ ನಿಮಗೆ ರಿಸಲ್ಟ್ ಬರ್ತದೆ. ಎಕ್ಸಾಮ್ ಬರೆದಾದ ಮೇಲೆ ರಿಸಲ್ಟ್ ಬರ್ತದೆ. ಆ ರಿಸಲ್ಟಲ್ಲಿ ನಿಮ್ಮ ಹೆಸರಿದೆ ಟಾಪ್. ಹೇಗೆ ನಾವು CA ಎಕ್ಸಾಮ್ ಬರಿತೇವೆ, ರಿಸಲ್ಟ್ ನೋಡ್ತೇವೆ, ಅದರಲ್ಲಿ ಸ್ವಲ್ಪ ಒಂದು ಫಿಯರ್ ಇರ್ತದೆ, ಒಂದು ಹೆದರಿಕೆ ಇರ್ತದೆ. ನಾವು ಪಾಸ್ ಆಗಿದ್ದೇವೆ ಇಲ್ಲವಾ, ಎಷ್ಟು ಹಣ ಕಟ್ಟಿದ್ದೇವೆ, ನಾವು ಫೇಲ್ ಆದರೆ ಆ ಹಣ ನಾವು ಹೋದಾಗೆ ಮತ್ತೆ ಅದು ಹೋಯ್ತು. ಆ ಹಣ ಸಲ ಪರೀಕ್ಷೆಗೆ ಬರೆಯುವಾಗ ಮಾಡಿದ ಖರ್ಚು ಅದು ಹೋಯ್ತು. ಮತ್ತೆ ಈ ಪರೀಕ್ಷೆ ನಡೆಸುವವರು ಯಾರು? ಈಗ ನ್ಯಾಷನಲ್ ಡೇಟಾಬೇಸ್ ಸೆಕ್ಯೂರಿಟಿ ಸಂಸ್ಥೆ ಅಂತ ಹೇಳ್ತೀರಿ, ಪರೀಕ್ಷೆ ನಡೆಸೋದು ಯಾರು? ಅವ್ರದ್ದೇ ತಂಡವ ಅಥವಾ ಏನಾದರೂ ಅದಕ್ಕೆ ಬೇರೆಯಾದ ತಂಡ ಇದೆಯಾ? ಈ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸ್ ಅಂದರೆ ಇವರ ಹೈಯರ್ ಪೋಸ್ಟಿಂಗ್ ಅಂತ ಇರುವುದು NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇವರ ಅಂಡರಲ್ಲಿ ಬರೋದು NST ಅಂದರೆ ಅವರಂದರೆ ಇನ್ವೆಸ್ಟಿಗೇಷನ್, ಇವರಾದರೆ ಡೇಟಾಬೇಸ್. ನಮ್ಮ ಮೊಬೈಲಲ್ಲಿ ಇರುವ ಡೇಟಾಬೇಸನ್ನು ಯಾವ ಥರ ನಾವು ಇನ್ವೆಸ್ಟಿಗೇಷನ್ ಮಾಡುವವರು. ಅವರು ಯಾವುದು ಬಾಂಬ್ ಬ್ಲಾಸ್ಟ್ ಆದರೆ ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದರಲ್ಲಿ ನಾವು ಮೊಬೈಲಲ್ಲಿ ಯಾವುದಾದ್ರು ಒಂದು, ಈಗ ನಾಳ್ದು ಯಾವುದೋ ಒಂದು ವೈರಸ್ ಬಂತು ಮೊಬೈಲಲ್ಲಿ, ಎಲ್ಲರ ಮೊಬೈಲ್ ಒಂದು ವೈರಸ್ ಬಂತು. ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸ್ ಅವರು ಆ ವೈರಸ್ಸನ್ನು ಹೇಗೆ ನಾವು ಸಾಲ್ವ್ ಮಾಡೋದಂತ ನಮ್ಮ ಹತ್ರ ಕೇಳ್ತಾರೆ. ಅವರು ಇಷ್ಟು ಮಂದಿ ಪಾಸ್ ಆಗಿದ್ದೀರಿ, ನೀವು ಹೇಗೆಲ್ಲ ಸಾಲ್ವ್ ಮಾಡ್ತೀರಿ, ನಿಮ್ಮ ಸ್ಟೇಟಲ್ಲಿ, ನಿಮ್ಮ ಒಂದು ಡಿಸ್ಟಿಕಲ್ಲಿ ನೀವು ಹೇಗೆ ಸಾಲ್ವ್ ಮಾಡ್ತೀರಿ ಅಂತ ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ. ಒಂದು ವೇಳೆ ಎಕ್ಸ್ಪರ್ಟಿಂದ ಆಗಲಿಲ್ಲ, ಒಂದು NSD ಆಗಲಿಲ್ಲ, ನೆಕ್ಸ್ಟ್ ಬೇರೆ ಒಂದು ಸಂಸ್ಥೆ ಇದೆ FBI, ಅವರಲ್ಲಿ ಸಹ ಒಂದು ಸೈಬರ್ ಸೆಕ್ಯೂರಿಟಿ ಅಂತ ಪೋಸ್ಟಿಂಗ್ ಇದೆ. ಅವರಲ್ಲಿ ಸಹ ಹ್ಯಾಕರ್ಸ್ ಇದ್ದಾರೆ. ಅವರನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಇಂಡಿಯಾದವರು. ಒಂದು ವೇಳೆ ನಮ್ಮಿಂದ ಆಗಲಿಲ್ಲ ಅಂದರೆ ಅವರು ನೆಕ್ಸ್ಟ್ ಗ್ಲೋಬಲಿಂದ ಮಾಡಿಸ್ತಾರೆ. ಅವರು ಅಂದರೆ ನಿಮಗಿಂತ ದೊಡ್ಡ ತಂಡ ಮತ್ತೊಂದಿದೆ, ನಿಮಗೂ ಅವಕಾಶ ಕೊಡ್ತಾರೆ. ನಿಮ್ಮ ಮಟ್ಟದಲ್ಲಿ ಸಾಧ್ಯ ಆದರೆ ಅದನ್ನು ನೀವೇ ಪರಿಹಾರ ಮಾಡುದು. ಇಷ್ಟರ ತನಕ ಗ್ಲೋಬಲಿಂದ ಯಾರು ಸಹ ಬರಲಿಲ್ಲ, ಎಲ್ಲ NSC ಅವರೇ ಕ್ಲಿಯರ್ ಮಾಡ್ತಿದ್ದಾರೆ ಇಲ್ಲಿಯರ ತನಕ, ಈ ವರ್ಷ ತನಕ. ಈಗ ಈ ರೀತಿ ನಿಮ್ಮ ಉಪಯೋಗ ಪಡೆಯುವಾಗ ಅದರಿಂದ ನಿಮಗೇನಾದರೂ ಗೌರವಧನ, ಸಂಭಾವನೆ ಹಾಗೆ ಏನಾದರೂ ಸಿಗ್ತದಾ? ಯಾಕೆಂದ್ರೆ ಇಂಥ ಕೆಲಸ ಮಾಡಿ ನೀವು ತುಂಬಾ ಖರ್ಚು ಮಾಡಿ ಸಾಧನೆಯನ್ನು ಮಾಡಿದ್ದೀರಿ. ಅದೇನು ಅಷ್ಟು ಸುಲಭದ ವಿಷಯ ಅಲ್ಲ. ಕಲಿಬೇಕಿದ್ರೆ ಖರ್ಚು ಇದೆ. ಈಗ ನಾವು ಕಲಿಬೇಕಿದ್ರೆ ಖರ್ಚಿದೆ, ಹೌದು. ಈಗ ನಾವು ಒಂದು ವೇಳೆ ಇದೆಲ್ಲ ಸೀಕ್ರೆಟ್ ಜಾಬ್ಸ್, ನಾವು ಸೀಕ್ರೆಟ್ ಅಂದರೆ ಈಗ ನಾನು ಹೊರಗಡೆ ಹೋದರೆ ನನ್ನ 4 ಜನನನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ನಾವು ಕ್ಯಾಪ್ ಹಾಕಬೇಕು, ಒಂದು ಮಾಸ್ಕ್ ಹಾಕಬೇಕು, ಇಂಥ ಒಂದು ನಮಗೆ ಒಂದು ಪರಿಸ್ಥಿತಿ. ಯಾಕೆಂದ್ರೆ ನಾವು NSG ಅಂತ ಬೇರೆಯವರಿಗೆ ಗೊತ್ತಾಗಬಾರ್ದು. ಈಗ ನಾವು ಹೇಳ್ತಿರೋದಂದರೆ ಎಲ್ಲಿಯಾದರೂ ನಾವು ಒಂದು ಪರೀಕ್ಷೆ ಆಯಿತು, ಎಲ್ಲಿಯಾದರೂ ನಾವು ನಮ್ಮ ಒಂದು ಐಡೆಂಟಿಟಿ ಲೀಕ್ ಆಯಿತು, ಈಗ ನಾವು ಈಗ ಚಾನಲಲ್ಲಿ ಬಂದು ಮಾತಾಡ್ತಿದ್ದೇವೆ. ಬಿಕಾಸ್ ನನ್ನ ಐಡೆಂಟಿಟಿ ಈಗ ನಾವು ಪಬ್ಲಿಕ್ ಮಾಡ್ಬೋದು. ಬಿಕಾಸ್ ಈಗ ನಾ NSG ಇಂದ ಯಾವುದೇ ಕೇಸ್ ಬಂದ ಸಹ ನಾವು ತೆಕ್ಕೊಳ್ತಿಲ್ಲ. ಈಗ ನಾವು ಸ್ಟೇಟ್ ಗೌರ್ಮೆಂಟಿಗೆ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಹೆಲ್ಪ್ ಮಾಡ್ತಿದ್ದೇನೆ. ಇಲ್ಲರ ತನಕ 2, 3, 4, 5 ಒಂದು ಪೊಲೀಸ್ ಸ್ಟೇಷನ್ ತನಕ ನಾವು ಹೋಗಿ ಟ್ರೈನಿಂಗ್ ಕೊಡ್ತಿದ್ದೇವೆ. ಯಾಕೆಂದರೆ ಅವರಲ್ಲಿ ಸಹ ಸೈಬರ್ ಸೆಕ್ಯೂರಿಟಿ ಆಫೀಸ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಬರ್ ಸೆಕ್ಯೂರಿಟಿ ಒಂದು ಸೆಕ್ಷನ್ ಇದೆ. ಯಾಕೆಂದರೆ ಅವರು ಅಡ್ವಾನ್ಸ್ ಆಗಿಲ್ಲ, ಅದಕ್ಕಿಂತ ನಮ್ಮಿಂದ ಮಾಡಿಸ್ತಾರೆ. ಈಗ ನಮಗೆ ಬರುವುದಂದರೆ ರೆವೆನ್ಯೂ, ನಮಗೆ ಹಣ. ನಾವು ಹ್ಯಾಕರ್ಸ್ ಅವರು ನಾವು ಹೇಗೆ ಬೇಕಿದ್ದ ಹಣ ಮಾಡ್ಬೋದು, ಇಲ್ಲಿಗಲ್ ಆಗಿ ಹಣ ಮಾಡ್ಬೋದು. ಈಗ ನಾವು ಕೋರ್ಸ್ ಕೊಡ್ತಿದ್ದೆ. ಈ ಕೋರ್ಸ್ ಅಂದರೆ ಈಗ ನಾನು ಹೇಳಿದೆ 10,000 ರೂಪಾಯಿ ನಾ NSDಗೆ ಕೊಡ್ತಿದ್ದೆ, ನಾವು 40,000 ತನಕ CH ಎಕ್ಸಾಮಿಗೆ ಕೊಡ್ತಿದ್ದೆ. ಈಗ ನನ್ನ ಕಂಪನಿಯಿಂದ ಕೊಡುವ ಕೋರ್ಸ್ ಅಂದರೆ 500 ರೂಪಾಯಿ. ಒಂದು ಮಗುವಿಗೆ, ಒಂದು ಸ್ಟೂಡೆಂಟಿಗೆ ನಾನು ಒಂದು 500 ರೂಪಾಯಿಗೆ ಕೋರ್ಸ್ ಕೊಡ್ತಿದ್ದೇನೆ.
ನಮಗೆ ಖರ್ಚು ಅಂದರೆ 2,000 ತನಕ ಖರ್ಚಿದೆ. ಯಾಕಂದರೆ ಅವರಿಗೆ ಕೋರ್ಸಲ್ಲಿ ಆ್ಯಂಟಿವೈರಸ್ ಕೊಡ್ತೇವೆ. ಆ್ಯಂಟಿವೈರಸ್ ಅಂದರೆ ಎಕ್ಸ್ಪೆನ್ಸಿವ್ ಆ್ಯಂಟಿವೈರಸ್, ಮತ್ತು ಅವರಿಗೆ ಒಂದು VPN, ಅವರಿಗೆ ಮತ್ತು ಹ್ಯಾಕಿಂಗ್ ಡಿವೈಸ್, ಹ್ಯಾಕಿಂಗ್ ಯಾವುದೋ OS ಅದನ್ನು ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೇವೆ. ನಮಗೆ ಮತ್ತು ರೀಚಾರ್ಜ್ ಖರ್ಚು, ನಮ್ಮ ಒಂದು ಇಂಟರ್ನೆಟ್ ಖರ್ಚು, ಇಂಥೆಲ್ಲ ಖರ್ಚು ನಾವು ಅದರಿಂದ ನಾವು ಕಂಪನಿ ಹತ್ರ ಮಾತಾಡಿ, ಒಂದು ಆ್ಯಂಟಿವೈರಸ್ ಕಂಪನಿ ಹತ್ರ ಮಾತಾಡಿ ಆ ಆ್ಯಂಟಿವೈರಸನ್ನು 2,000 ಇದ್ದನ್ನು ನಾವು ಬಲ್ಕ್ ಆರ್ಡರ್ ಮಾಡ್ತೇವೆ. ಆಗ ನಮಗೆ ಕಡಿಮೆ ಆಗ್ತದೆ. ಹೇಗೆ ನಾವು ಒಂದು ಬಟ್ಟೆ ಶಾಪಲ್ಲಿ ಹೋಗಿ ಹೇಗೆ ನಾವು ಒಂದು ಪರ್ಚೇಸ್ ಮಾಡ್ತೇವಾ, ನಾವು ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡಿದಾಗ, ಹೌದು, ಚಿಲ್ಲರೆ ಪರ್ಚೇಸ್ ಮಾಡಿದ್ರೆ ಬೇರೆ ರೇಟು, ಹೋಲ್ಸೇಲ್ ರಕಮ್ ಪರ್ಚೇಸ್ ಮಾಡಿದ್ರೆ ಬೇರೆ ರೇಟ್, ಆ ರೀತಿಯಾಗಿ ನೀವು ಒಂದೇ ಸಲ ಬಲ್ಕ್ ಆಗಿ ಆ ಆ್ಯಂಟಿವೈರಸ್ ಅನ್ನು ಪರ್ಚೇಸ್ ಮಾಡಿದರೆ ಅವರು ನಿಮಗೆ ಅತಿ ಕಡಿಮೆ ಅದನ್ನು ನೀವು ಕೊಡುವಾಗ ನಿಮ್ಮ ರೇಟಲ್ಲಿ ನಾವು ಕೊಡ್ತೇವೆ. ಈಗ ನೀವು ಸುಪ್ರೀತ್ ಅವರು ಇಷ್ಟೆಲ್ಲ ಅನುಷ್ ಅವರು ಮುಂದುವರಿಯುವಾಗ ಅವರಿಗೆ ಬೆಂಬಲವಾಗಿ, ಅಂದರೆ ನೀವು ಯಾವ ರೀತಿಯಲ್ಲಿ ಇದನ್ನು ಇದು ಮಾಡ್ತಾ ಇದ್ದೀರಿ, ಮುಂದಕ್ಕೆ ನೀವು ಕೂಡ ನ್ಯಾಷನಲ್ ಡೇಟಾಬೇಸಿಗೆ ಪರೀಕ್ಷೆ ಬರೆಯುವ ಆಲೋಚನೆ ಇದೆಯಾ? ಆಲೋಚನೆ ಇದೆ. ಅದರ ಒಂದು ಬೆಳವಣಿಗೆ ಹಂತ ಅಂದರೆ ಅದರ ಒಂದು ತಯಾರಿಯ ಹಂತದಲ್ಲಿದೆ. ನಾವು ಕೂಡ ಇವನೊಟ್ಟಿಗೆ ಸೇರಿ ಒಂದು ಅದೇ ಒಂದು ದಾರಿಯಲ್ಲಿ ಹೋಗುವಂಥ ಒಂದು ಆಲೋಚನೆಗಳು ಇದೆ. ನೋಡ್ಬೇಕು ಇನ್ನು ಮುಂದಕ್ಕೆ ಹೇಗೆ ಆಗ್ತದೆ ಅಂತ. ಅಂದರೆ ನಮ್ಮ ಕಾಲೇಜಿಂದ ಕೂಡ ನಮಗೆ ಬಹಳಷ್ಟು ಸಪೋರ್ಟ್ ಸಿಗ್ತಾ ಉಂಟು ಇದಕ್ಕೆ. ಇನ್ನು ಮುಂದಕ್ಕೆ ಹೇಗೆ ಆಗ್ತದೆ ಅಂತ ನಮ್ಮದು ಕಂಪನಿಯವರೆಲ್ಲ ನಾವೊಂದು ಆಲೋಚನೆ ಮಾಡಿದ್ದೇವೆ. ಹೀಗೆ ಬರೆದು ಒಂದು ಲೈಸೆನ್ಸ್ ಅನ್ನು ತಗೊಂಡ್ರೆ ಉಪಯೋಗ ಆಗ್ತದೆ ಅಂತ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು, ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳು, ಅನುಷ್ ಜಿ ಶೆಟ್ಟಿ ಮತ್ತು ಸುಪ್ರೀತ್ ಮರಳಿ ಇಬ್ಬರು ನಮ್ಮೊಂದಿಗಿದ್ದಾರೆ. ಒಬ್ಬರು ನಮ್ಮ ಕೊಲ್ಯದವರಾದರೆ ಒಬ್ಬರು ಮಂಗಳೂರಿನ ಮರಳಿ ಅವರು. ಇಬ್ಬರು ಕೂಡ ಕಂಪ್ಯೂಟರ್ ಸೈನ್ಸ್ನ ಅಂತಿಮ ಪದವಿಯ ವಿದ್ಯಾರ್ಥಿಗಳು. ಹ್ಯಾಕಿಂಗ್ನ ಪರೀಕ್ಷೆಯಲ್ಲಿ ಪಾಸಾಗಿ ಅದರ ಬಗ್ಗೆ ಅಧಿಕೃತವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾಬೇಸ್ ಸಂಸ್ಥೆಯಿಂದ ಮಾಹಿತಿಯನ್ನು ಪಡೆದಂತಹ ಅನುಷ್ ಜಿ ಶೆಟ್ಟಿ ವಿಶೇಷವಾಗಿ ಇದರ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಸುಪ್ರೀತ್ರವರು ವಿವರವನ್ನು ಕೊಡ್ತಾ ಇದ್ದಾರೆ. ಇದೀಗ ಅದರ ಬಗ್ಗೆ ಹೇಗೆ ಪಾಸಾದದ್ದು, ಅದರ ಗುರುತು ಚೀಟಿ ಹೇಗೆ ಮತ್ತು ಅದರ ಉಪಯೋಗವನ್ನೆಲ್ಲ ಹೇಳಿದರು. ಈಗ ನಮಗೆ ಅಂದರೆ ವೈಯಕ್ತಿಕವಾಗಿ ಸಾರ್ವಜನಿಕ ಬಂಧುಗಳಿಗೆ ನಾವು ಎಷ್ಟೋ ಸಲ ಕೇಳ್ತೇವೆ, ನಮ್ಮ ಮೊಬೈಲ್ ಹ್ಯಾಕ್ ಆಗಿದೆ, ನಮ್ಮ ಕಂಪ್ಯೂಟರ್, ನಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಹೋಗಿದೆ, ಮೋಸ ಆಗಿದೆ, ನಮಗೆ ಕಂಪನಿಯ ಕೆಲವಾರು ಸಂಸ್ಥೆಗಳು, ಜಾಲಗಳು ಮೋಸವನ್ನು ಮಾಡ್ತಾ ಇವೆ. ಇದನ್ನು ನಾವು ಗೊತ್ತು ಮಾಡೋದು ಹೇಗೆ? ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ನನ್ನ ಕಂಪ್ಯೂಟರ್ ಹ್ಯಾಕ್ ಆಗಿದೆ, ಹೇಗೆ ಗೊತ್ತಾಗ್ತದೆ ನಮಗೆ? ಓಕೆ, ಈಗ ಒಂದು ಪರ್ಟಿಕ್ಯುಲರ್ ಈಗ ಮೊಬೈಲ್ ಅಂತ ತಗೊಳ್ಳುವಾಗ, ಈಗ ಮೊಬೈಲ್ ಹ್ಯಾಕ್ ಆಗೋದು ಅಂದರೆ ಒಂದು ನೆಟ್ವರ್ಕ್ ಹ್ಯಾಕಿಂಗ್ ಅಂತ ಇರ್ತದೆ. ಒಂದು ನೆಟ್ವರ್ಕ್ ಹ್ಯಾಕಿಂಗ್, ಈಗ ನಾವು ಒಂದು ವೈರ್ಲೆಸ್, ಈಗಿನ ಕಾಲದಲ್ಲಿ ವೈರ್ಲೆಸ್ ಹ್ಯಾಕಿಂಗ್. ಈಗ ನಾವು ಮೊಬೈಲ್ ಟಚ್ ಮಾಡಬೇಕಂತಿಲ್ಲ, ನಾವು ಎಷ್ಟು ದೂರದಿಂದ ಇಲ್ಲಿ ಮಂಗಳೂರಲ್ಲಿ ಕುತ್ಕೊಂಡೆ ಕಾಸರಗೋಡಲ್ಲಿ ಇದ್ದ ಒಂದು ಮೊಬೈಲನ್ನು ಹ್ಯಾಕ್ ಮಾಡ್ಬೋದು. ಈಗ ಅಷ್ಟು ಅಡ್ವಾನ್ಸ್ ಆಗಿದೆ ಹ್ಯಾಕಿಂಗ್ ಅಂದರೆ. ಹ್ಯಾಕಿಂಗ್ ಮೀನ್ಸ್ ಇದನ್ನು ಪ್ರಿವೆಂಟ್ ತಗೊಳ್ಳೋದಂದರೆ, ಈಗ ನಿಮ್ಮ ಯಾವುದೇ ಒಂದು ಅಕೌಂಟ್ ಇರಲಿ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲಿ, ಫೇಸ್ಬುಕ್ ಇರಲಿ, ಯಾವುದೇ ಅಕೌಂಟು ಫಸ್ಟ್ ನಿಮ್ಮ ಪಾಸ್ವರ್ಡ್, ಈ ಪಾಸ್ವರ್ಡ್ ನೀವೀಗ 1 2 3 4 5 6 ಇಂಥ ಪಾಸ್ವರ್ಡ್ ಹಾಕ್ತೀರಿ. ಇಂಥ ಪಾಸ್ವರ್ಡ್ ಹಾಕುವಾಗ ವಿದಿನ್ ಸೆಕೆಂಡ್ಸ್ ನಮಗೆ ಹ್ಯಾಕ್ ಮಾಡಿ ತಗೊಳ್ಬೋದು. ಯಾಕೆಂದರೆ ಅಂಥ ಪಾಸ್ವರ್ಡಲ್ಲಿ ಬಿಟ್ಸ್ ಅಂತ ಒಂದು ಇರ್ತದೆ. ಬಿಟ್ ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಇಷ್ಟು ಸ್ಟೋರೇಜ್ ಅಂತ ಇರ್ತದೆ. ಅದನ್ನು ನಾವು ಹ್ಯಾಕ್ ಮಾಡಲಿಕ್ಕೆ ನಮಗೆ ಸೆಕೆಂಡ್ಸ್ ಇಲ್ಲ 1 ಮಿನಿಟ್ ಸಾಕು. ಅದರಾಗೆ ನಾನು ಹೇಳುವ ಫಾರ್ಮೆಟ್ ನೀವು ಫಾಲೋ ಮಾಡಿದರೆ, ಒಂದು ಕ್ಯಾಪ್ಸ್ ಅಂದರೆ ಎ ಅಂದರೆ ದೊಡ್ಡ ಎ, ಮತ್ತು ಒಂದು ಅನುಷ್ ದೊಡ್ಡ ಎ, ಮತ್ತು ಸ್ಮಾಲ್ ಲೆಟರ್, ನೆಕ್ಸ್ಟ್ ನಂಬರ್ಸ್, ನೆಕ್ಸ್ಟ್ ಅಂಡರ್ಸ್ಕೋರು, ನೆಕ್ಸ್ಟ್ ಲಾಸ್ಟಿಗೆ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಕ್ವಶನ್ ಮಾರ್ಕ್, ಹ್ಯಾಶ್ಟ್ಯಾಗ್, ಇಂಥ ಇದಕ್ಕೆಲ್ಲ ನಾವು ಪರ್ಟಿಕ್ಯುಲರ್ ಬಿಟ್ ಅಂತ ನಾವು ಅಲೋಕೇಟ್ ಮಾಡಲಿಲ್ಲ, ಯಾರು ಸಹ ಅಲೋಕೇಟ್ ಮಾಡಲಿಲ್ಲ. ಬಿಕಾಸ್ ಹ್ಯಾಕರ್ಸ್ ಇದನ್ನು ಹ್ಯಾಕ್ ಮಾಡಲಿಕ್ಕೆ 2 ಇಯರ್ಸ್ ಇಲ್ಲದೆ 3 ಇಯರ್ಸ್ ಇಂಥ ಟೈಮ್ ತಗೊಳ್ತದೆ. 3 ಇಯರ್ಸ್ ಎಲ್ಲ ಟೈಮ್ ತಗೊಳ್ಳುವಾಗ ಆ ಲ್ಯಾಪ್ಟಾಪೇ ಹಿಟ್ ಆಗಿ ಒಮ್ಮೆ ಬ್ಲಾಸ್ಟ್ ಆಗಲಿ ಸಹ ತುಂಬ ಚಾನ್ಸಸ್ ಇದೆ. ಈಗ ನೆಕ್ಸ್ಟ್ ಅಂದರೆ ನಿಮ್ಮ ಫಸ್ಟ್ ನಾವು ಹೇಳ್ತಿದ್ರೆ ನಿಮ್ಮ ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಫಸ್ಟ್ ಕ್ಯಾಪ್ಸ್ ಲೆಟರ್, ನೆಕ್ಸ್ಟ್ ಸ್ಮಾಲ್ ಲೆಟರ್, ಮತ್ತು ನಂಬರ್ಸ್, ಮತ್ತು ಕ್ವಶನ್ ಮಾರ್ಕ್, ಮತ್ತೆ ಅಂಡರ್ಸ್ಕೋರ್, ಇಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಅದು ನಾವು ನಮ್ಮ ಮೊಬೈಲನ್ನು ಹ್ಯಾಕ್ ಆಗದಾಗೆ ತಡೆಯುವಾಗ ನಮಗೆ ಗೊತ್ತಾಗುದು ಹೇಗೆ? ಈಗ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ನನಗೆ ಹೇಗೆ ಗೊತ್ತಾಗ್ತದೆ? ಓಕೆ, ನಿಮಗೆ ಗೊತ್ತಾಗೋದಂದ್ರೆ ಮೇಯ್ನ್ ಅಂದರೆ ನಿಮ್ಮ ಅಲ್ಲಿ ಮೇಲಿದೆಯಲ್ಲ, ನಿಮ್ಮ ಮೊಬೈಲ್ ಮೇಲೆ ನಿಮ್ಮ ಐಕಾನ್ಸ್ ಇರ್ತದೆ. ಐಕಾನ್ಸ್ ನೆಟ್ವರ್ಕ್ ಇದು ಒಂದು ಬಾರ್ ಥರ ಇರ್ತದಲ್ಲ, ಅದರ ಈಚೆ ನಿಮಗೆ ಯಾವುದು ಬ್ಲೂಟೂತ್ ಆನ್ ಆದರೆ ಬ್ಲೂಟೂತ್ ಸಿಂಬಲ್ ಬರ್ತದೆ, ವೈಫೈ ಆನ್ ವೈಫೈ ಸಿಂಬಲ್ ಬರ್ತದೆ. ತನ್ನಷ್ಟಕ್ಕೆ ವೈಫೈ ಸಿಂಬಲ್, ಬ್ಲೂಟೂತ್ ಸಿಂಬಲ್ ಆನ್ ಆದರೆ 20% ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಒಂದು ಅಂದಾಜು ಮಾಡ್ಬೋದು. ಸಾಧಾರಣವಾಗಿ ನಮ್ಮ ಭಾಷೆಯಲ್ಲಿ ಹೇಳುವುದಿದ್ರೆ ಅದರ ಏನು
ನೆಟ್ವರ್ಕ್ ಇದೆ, ಅದು 1 ಗುಟ್ಟಿ 2 ಗುಟ್ಟಿ ಅಂತ ಹೇಳ್ತೇವೆ. ಮತ್ತು ಅದರಲ್ಲಿ ಬ್ಲೂಟೂತ್ ಮತ್ತು ಇನ್ನೊಂದು ಹಾಟ್ಸ್ಪಾಟ್ ಆನ್ ಆಗಿದ್ರೆ ಅದರ ಎಲ್ಲ ಮಾರ್ಕ್ ಬರ್ತದೆ. ಅಂದ್ರೆ ಆಟೋಮೆಟಿಕ್ಲಿ ಆನ್ ಆಗೋದು, ಆಟೋಮೆಟಿಕ್ಲಿ ಆಫ್ ಆಗೋದು, ಇಂಥ ಒಂದು ಸ್ಥಿತಿಯಲ್ಲಿ 20% ನಾವು ಕನ್ಫರ್ಮ್ ಮಾಡ್ಬೋದು ಹ್ಯಾಕ್ ಆಗಿದೆ ಅಂತ. ನೆಕ್ಸ್ಟ್ ಅಂದರೆ ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗಿ, ಫಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಹೋದ ಮೇಲೆ ಅಲ್ಲಿ IP ಅಡ್ರೆಸ್ ಅಂತ ಒಂದು ಸೆಕ್ಷನ್ ಇರ್ತದೆ. ಅಲ್ಲಿ IP ಅಡ್ರೆಸ್, ನಿಮ್ಮ IP ಅಡ್ರೆಸ್ ಒಂದಿರ್ತದೆ. ನೆಕ್ಸ್ಟ್ ನಿಮ್ಮ ಮೊಬೈಲ್, ಸಪೋಸ್ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದ್ರೆ ಇನ್ನೊಂದು IP ಅಡ್ರೆಸ್ ವಿಸಿಬಲ್ ಆಗ್ತದೆ. ನಿಮ್ಮ IP ಅಡ್ರೆಸ್ ಮೇಲೆ ಇನ್ನೊಂದು IP ಅಡ್ರೆಸ್ ವಿಸಿಬಲ್ ಆಗ್ತದೆ. ಯಾಕೆಂದರೆ ನಿಮ್ಮ IP ಅಡ್ರೆಸ್ಸಿಂದ ಯಾವುದೆಲ್ಲ ಒಂದು ಡೇಟಾ ಇದೆ ಅದು ಇನ್ನೊಂದು IP ಅಡ್ರೆಸ್ಗೆ ಟ್ರಾನ್ಸ್ಫರ್ ಆಗ್ತಾ ಉಂಟು ಅಂತ ಒಂದು ಅರ್ಥ. ಇದನ್ನು ನಾವು 40%ಗೆ ನಾವು ಕನ್ಫರ್ಮ್ ಮಾಡ್ಬೋದು ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂತ. ನೀವು ಹೇಳುವ ವಿಷಯ ಈಗ IP ಅಡ್ರೆಸ್ ಅಂತ ಹೇಳುವಾಗ ಮೊಬೈಲ್ ತಗೊಳ್ಳುವಾಗಲಿ ಅವರಾಗಲಿ ಅಥವಾ ನಾವಾಗಲಿ ಇದನ್ನು ಕೇಳುವುದಿಲ್ಲ, ನಮಗೆ ಹೆಚ್ಚಿನವರಿಗೆ ಗೊತ್ತೇ ಇರುವುದಿಲ್ಲ. ಉದಾಹರಣೆಗೆ ನಾನು ಹೇಳುವುದಿದ್ದು IP ಅಡ್ರೆಸ್ನ ಬಗ್ಗೆ ನಾನು ಗಮನವೇ ಕೊಡುವುದಿಲ್ಲ. ಹಾಗೆ ಹೇಗೆ ಇದನ್ನು ಎಚ್ಚರಿಕೆ ಕೊಡುವುದು? ಓಕೆ, ಈಗ ಈಗ ನನ್ನ ಹೆಸರು ಅನುಷ್ ಆದರೆ, ಈಗ ನನ್ನ ಹೆಸರು, ಈಗ ನಾನೊಂದು ಮೊಬೈಲ್, ನನ್ನ ಹೆಸರು ಅನುಷು, ನನ್ನ ಬ್ರ್ಯಾಂಡಿಂಗ್ ಹೆಸರು. ಇದಕ್ಕೆ ನನ್ನ ಮನೆಯಲ್ಲಿ ಕಲಿಯೋರು ನನ್ನ ಮನೆಯಲ್ಲಿ ಅಪ್ಪು ಅಂತ ಕರೀತಾರೆ. ಇದು IP ಅಡ್ರೆಸ್, ಅಪ್ಪು ಅಂತ ಕರೆಯುವುದು IP ಅಡ್ರೆಸ್. ಈಗ ನನ್ನ ಮೊಬೈಲನ್ನು ಒಂದು ರೆಡ್ಮಿ ಮೊಬೈಲ್ ಆದರೆ ಅದರೊಳಗಿರುವ ಹೆಸರು IP ಅಡ್ರೆಸ್ ಅಂತ, ಅದರ ಒರಿಜಿನಲ್ IP ಅಡ್ರೆಸ್. ಈಗ ಸಪೋಸ್ ನಿಮ್ಮ ಮೊಬೈಲ್ ಹ್ಯಾಕ್ ಆಯಿತು, ನೆಕ್ಸ್ಟ್ ಎಲ್ಲರೂ ಏನು ಮಾಡ್ತಾರೆ, ಸಿಮ್ ತೆಗೆದು ಬಿಸಾಕ್ತಾರೆ. ಅದು ಬಿಗ್ಗೆಸ್ಟ್ ಮಿಸ್ಟೇಕ್, ವರ್ಲ್ಡಲ್ಲಿ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್. ಅದುವೇ ಸಿಮ್ ತೆಗೆದು ಬಿಸಾಕೋದಲ್ಲ, ನಾವು ಹ್ಯಾಕ್ ಮಾಡಿ ನಿಮ್ಮ ಡಿವೈಸ್ ಅಂದರೆ ನಿಮ್ಮ ಮೊಬೈಲ್ ಇದು ಒಳಗಿದ್ದ ಪಾರ್ಟ್ಸನ್ನು ನಾವು ಹ್ಯಾಕ್ ಮಾಡಿದ್ದೇವೆ. ಪಾರ್ಟ್ಸನ್ನು ಒಳಗಿದ್ದ ಮದರ್ ಬೋರ್ಡು, ಕ್ಯಾಮರಾ ಎಲ್ಲ ನಾವು ಹ್ಯಾಕ್ ಮಾಡ್ಬೋದು. ವಿದಿನ್ ಸೆಕೆಂಡ್ಸ್ ನಾವು ಹ್ಯಾಕ್ ಮಾಡ್ಬೋದು. IP ಅಡ್ರೆಸ್ ಸಿಕ್ಕಿದ್ರಿ, ಆ IP ಅಡ್ರೆಸ್ ಅಂದರೆ ನಿಮ್ಮ ಅದರಲ್ಲಿ 2 ಇದೆ IP ಅಡ್ರೆಸ್, ಒಂದು ಪಬ್ಲಿಕ್ IP ಅಡ್ರೆಸ್, ಒಂದು ಪ್ರೈವೇಟ್ IP ಅಡ್ರೆಸ್. ಪಬ್ಲಿಕ್ ಅಂದರೆ ಎಲ್ಲರಿಗೂ ಕಾಣ್ತಿರ್ತದೆ, ಪ್ರೈವೇಟ್ ಅಂದರೆ ಅದು ಇಂಡಿವಿಜುವಲ್ ಆಗಿ ಅವರ ಸೆಟ್ಟಿಂಗ್ಸ್ ಹೋಗಿ ಅವರೇ ಹೋಗಿ ನೋಡಬೇಕು. ಇದು IP ಅಡ್ರೆಸ್. ಇದು ಯಾರು ಸಹ ಇದನ್ನು ಒಂದು ಎಚ್ಚರಿಕೆ ಯಾರು ಸಹ ನೋಡುದಿಲ್ಲ. IP ಅಡ್ರೆಸ್ ಮೀನ್ಸ್ ನಿಮ್ಮ ಮೊಬೈಲ್ ಇದೆ ಹೆಸರು, ನಿಮ್ಮ ಮೊಬೈಲ್ ಇದು ಆಧಾರ್ ಕಾರ್ಡ್ ಇದ್ದ ಹಾಗೆ, ನಿಮ್ಮ ಮೊಬೈಲಿಗೆ ಒಂದು ನೇಮ್ ಇದ್ದ ಇಲ್ಲ ಆಧಾರ್ ಕಾರ್ಡ್ ಇದ್ದ ಹಾಗೆ. ಇದು ಪರ್ಮನೆಂಟ್. ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು. ಎಲ್ಲರೂ ಈಗ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಎಲ್ಲರೂ ನೋಡ್ತಿರಲ್ಲ, IP ಅಡ್ರೆಸ್ ಸೆಕ್ಷನ್ ನೋಡಿ, ಅಲ್ಲಿ ಒಂದಕ್ಕಿಂತ ಜಾಸ್ತಿ IP ಅಡ್ರೆಸ್ ವಿಸಿಬಲ್ ಆದರೆ ನಿಮ್ಮ ಮೊಬೈಲ್ ಒಮ್ಮೆ ಚೆಕ್ ಮಾಡಿ. ಇಲ್ಲದ್ರೆ ಸಪೋಸ್ ನಿಮಗೆ ವಿಸಿಬಲ್ ಆಯಿತು, ನೆಕ್ಸ್ಟ್ ಸೆಕೆಂಡ್ ನೀವೇನು ಮಾಡಬೇಕಂದ್ರೆ ಮೊಬೈಲನ್ನು ರೀಸ್ಟಾರ್ಟ್ ಮಾಡಿ. ಮೊಬೈಲನ್ನು ಫ್ಯಾಕ್ಟ್ರಿ ರೀಸೆಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕೊಡುವಾಗ ಎಂಟೈರ್ ನಿಮ್ಮ ಡೇಟಾ ಫುಲ್ ಡಿಲೀಟ್ ಆಗ್ತದೆ. ನೆಕ್ಸ್ಟ್ ಹೊಸ ಮೊಬೈಲ್ ಥರ ಇರ್ತದೆ. ಯಾವುದೇ ಒಂದು ವೈರಸ್ ಆಗಲಿ ಫ್ಯಾಕ್ಟ್ರಿ ರೀಸೆಟ್ ಅಂತ ಕೊಡುವಾಗ ಅದು ಕಂಪ್ಲೀಟ್ಲಿ ವೈರಸ್ ರಿಮೂವ್ ಆಗ್ತದೆ, ಹೊಸ ಮೊಬೈಲ್ ಥರ ಇರ್ತದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅನ್ನೋದು ಬಿಸಿ ಆಗಲಿಕ್ಕೆ ಶುರು ಆಗ್ತದೆ, ಹೀಟ್ ಆಗಲಿಕ್ಕೆ ಶುರು ಆಗ್ತದೆ. ನಿಮ್ಮ ಮೊಬೈಲ್ನ ಬ್ಯಾಕ್ ಕವರ್ ಇರ್ತದಲ್ಲ, ಅದು ಹೀಟ್ ಆಗಲಿಕ್ಕೆ ಶುರು ಆಗ್ತದೆ. ಆಗ ನಿಮಗೆ ಅಂಥ ಒಂದು ಅನುಭವ ಆದರೆ ಆದಷ್ಟು ನಿಮಗೆ ಪರಿಚಯ ಇರುವಂಥ ಯಾರಾದರೂ ಹ್ಯಾಕರ್ ಇದ್ದರೆ, ಅಥವಾ ಹೇಳಿದಾಗೆ ಫ್ಯಾಕ್ಟರಿ ರೀಸ್ಟಾರ್ಟ್ ಮಾಡಿ ಮೊಬೈಲನ್ನೊಂದು ಖಚಿತಪಡಿಸ್ಕೊಳ್ಬೋದು ಇದು ಹ್ಯಾಕ್ ಆಗಿದೆ ಇಲ್ವಾ ಅಂತ. ಅಂತೂ ಇದು ಮೊಬೈಲ್ನ ವಿಷಯಕ್ಕಾಯ್ತು. ಈಗ ಕಂಪ್ಯೂಟರ್ಗೆ ಗೊತ್ತಾಗೋದು ಹೇಗೆ ನಮಗೆ? ನಮ್ಮ ಕಂಪ್ಯೂಟರ್ ಈಗ ಸಪೋಸ್ ಒಂದು ಇನ್ಸ್ಟಿಟ್ಯೂಷನ್ ಒಂದು ಕಂಪ್ಯೂಟರ್ ಹ್ಯಾಕ್ ಮಾಡೋದಂದ್ರೆ ನಾವು ಡೈರೆಕ್ಟ್ ಹೋಗಿ ಕಂಪ್ಯೂಟರ್ ಒಂದು IP ಅಡ್ರೆಸ್, ಎಲ್ಲ ಡಿವೈಸಿಗೆ, ವಾಚ್ ಆಗಲಿ ಮೊಬೈಲ್ ಆಗಲಿ ಎಲ್ಲ ಡಿವೈಸಿಗೆ IP ಅಡ್ರೆಸ್ ಇರ್ತದೆ, ಆಧಾರ್ ಕಾರ್ಡ್ ಇರ್ತದೆ. ಬಿಕಾಸ್ ಆ IP ಅಡ್ರೆಸ್ ಇಟ್ಕೊಂಡು ನಾವು ವೈರ್ಲೆಸ್ ಥ್ರೂ ಅಟ್ಯಾಕ್ ಮಾಡ್ಬೋದು. ವೈರ್ಲೆಸ್ ಕಂಪ್ಯೂಟರ್, ಈಗ ನಾವು ಮೊಬೈಲ್ ಆದರೆ ವಿದಿನ್ ಸೆಕೆಂಡ್ಸ್ ನಾವು ಹ್ಯಾಕ್ ಮಾಡ್ಬೋದು. ಹಾಗೆ ಕಂಪ್ಯೂಟರ್ ಆಗಿ ಹ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಬಿಕಾಸ್ ಅದನ್ನು ನಾವು ವೈರ್ಲೆಸ್ಗೆ ಹ್ಯಾಕ್ ಮಾಡಿ, ಕಂಪ್ಯೂಟರ್ ಈಸಿ, ಒಂದು ಲೆಕ್ಕದಲ್ಲಿ ಕಂಪ್ಯೂಟರ್ ಈಸಿ, ವೈರ್ಲೆಸ್ಸಲ್ಲಿ ಹ್ಯಾಕ್ ಮಾಡಲಿಕ್ಕೆ ಈಸಿ. ಅದನ್ನು ಫಿಸಿಕಲ್ ಆಗಿ ಹ್ಯಾಕ್ ಮಾಡಲಿಕ್ಕೆ ಕಷ್ಟ. ಅದು ಮೊಬೈಲಲ್ಲಿ ಬಂದರೆ ವೈರ್ಲೆಸ್ಸಲ್ಲಿ ಹ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದೇ ಇದು ಫಿಸಿಕಲ್ ಹ್ಯಾಕ್ ಮಾಡಲಿಕ್ಕೆ ಈಸಿ, ಕೈಯಲ್ಲಿ ಇಟ್ಕೊಂಡು ಹ್ಯಾಕ್ ಮಾಡಲಿಕ್ಕೆ ಈಸಿ. ಕಂಪ್ಯೂಟರಲ್ಲಿ ಹಾಗೆ ಅಲ್ಲ, ಅಲ್ಲಿ ಎಲ್ಲರೂ ನೋಡ್ತಿರ್ತಾರೆ. ನಾವು ಹೇಗೆ ಹ್ಯಾಕ್ ಮಾಡೋದು, ಸರ್ವೆಲೆನ್ಸ್ ಆಗಲಿ ಕಂಪ್ಯೂಟರ್ ಆಗಲಿ ಇದನ್ನು ಹ್ಯಾಕ್ ಮಾಡೋದು ಅಂದರೆ IP ಅಡ್ರೆಸ್ ಯೂಸ್ ಮಾಡ್ಕೊಂಡು ಮಾಡೋದು. ಈ IP ಅಡ್ರೆಸ್ ಮೀನ್ಸ್ ನಾವು ಹೇಳಿದಲ್ಲ ಇಂಪಾರ್ಟೆಂಟ್. ಈ IP ಅಡ್ರೆಸ್ IME ನಂಬರ್, ಎಲ್ಲದಕ್ಕೆ IME ನಂಬರ್ ಇರ್ತದೆ, IP ಅಡ್ರೆಸ್ ಇರ್ತದೆ. ಇದನ್ನು ನಾವು ಮೇಯ್ನ್ ಆಗಿ ನೋಡ್ಕೊಳ್ಬೇಕು. ಇದನ್ನು ಸಪೋಸ್ ನಿಮ್ಮ ಯಾವುದೋ ಒಂದು ಮೊಬೈಲ್ ಹ್ಯಾಕ್ ಆಯಿತು, ಮೊಬೈಲನ್ನು ಸಿಮ್ ತೆಗೆದು ಬಿಸಾಕೋ ಮೊದಲು ಆಲೋಚನೆ ಮಾಡಿ, ನಿಮ್ಮ ಸಿಮ್ಮಲ್ಲಿ ಏನು ಸ್ಟೋರ್ ಆಗಿಲ್ಲ, ಖಾಲಿ ನಂಬರ್ ಸ್ಟೋರ್ ಆಗಿರ್ತದೆ. ಅದೇ ನಿಮ್ಮ ಮೊಬೈಲಲ್ಲಿ ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ, ನಿಮ್ಮ ಚಾರ್ಟ್ಸ್ ಆಗಲಿ, ನಿಮ್ಮ ಗೂಗಲ್ ಪೇ ಪಾಸ್ವರ್ಡ್ ಎಲ್ಲ, ATM ಪಿನ್ ಎಲ್ಲ ನೀವು ಸೇವ್ ಮಾಡಿರ್ತೀರಿ. ಅದನ್ನು ಹ್ಯಾಕರ್ಸ್ ಡೇಟಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಚಾನ್ಸಸ್ ಇದೆ, ತುಂಬ ಚಾನ್ಸಸ್ ಇದೆ. ಹ್ಯಾಕಿಂಗ್ ಅಂದರೆ ಇದು ಮೇಯ್ನ್. ಈಗ ಯಾವ ರೀತಿ ಹ್ಯಾಕ್ ಆಗುತ್ತದೆ, ಹೇಗೆ ಇದರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ಗೊತ್ತಾಯಿತು. ಇದರ ಬಗ್ಗೆ ಹೇಗೆ ಎಚ್ಚರಿಕೆ ವಹಿಸ್ಬೋದು? ಯಾಕೆಂದರೆ ನಾವು ದಿನನಿತ್ಯ ಕೇಳ್ತಾ ಇರ್ತೇವೆ, ಅಲ್ಲಿ ಹ್ಯಾಕ್ ಆಗಿದೆ, ಕಂಪ್ಯೂಟರ್ನಿಂದ ಅಕೌಂಟ್ ಹ್ಯಾಕ್ ಆಗಿದೆ, ನಮ್ಮ ಖಾತೆಯಿಂದ ಹಣ ವರ್ಗಾವಣೆ ಆಗಿದೆ. ಇದರ ಬಗ್ಗೆ ಯಾವ ರೀತಿಯ ಎಚ್ಚರಿಕೆ ಅಂತ ತೆಗೆದುಕೊಳ್ಬೋದು? ಓಕೆ, ಹಣ ವರ್ಗಾವಣೆ ಅಂದರೆ
ಆನ್ಲೈನ್ ಫ್ರಾಡ್ಸ್ ಅಂತ, ಇದಕ್ಕೆ ನಾವು ಕರೆಯೋದು ಆನ್ಲೈನ್ ಫ್ರಾಡ್ಸ್, ಆನ್ಲೈನ್ ಬಗ್ ಅಂತ ಹೇಳ್ತೇವೆ. ಮೀನ್ಸ್ ಇದೊಂದು ಒಂದು ಸಪೋಸ್ ಈಗ ಒಂದು ಗೂಗಲ್ ಪೇ ಅಲ್ಲಿ ಒಂದು 10,000 ರೂಪಾಯಿ ಹಣ ಇದ್ರೆ ತನ್ನಷ್ಟಕ್ಕೆ ಬೇರೆ ಅಕೌಂಟಿಗೆ ಹೋದ್ರೆ ಅದಕ್ಕಿಂತ ಮುಂಚೆ ಯಾರಾದ್ರೂ ಒಬ್ಬರು ಸ್ಕ್ಯಾಮರ್ಸ್, ಯಾರಾದ್ರೂ ಒಂದು ಕಳ್ಳರ್ ಅವರು ಬಂದು ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ಈಗ ಒಂದು ಮೇನ್ ಕ್ವಶನ್ ನೀವು ಕೇಳಲಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಅವರಿಗೆ ಹೇಗೆ ಸಿಕ್ಕಿರ್ಬೋದು? ಮೀನ್ಸ್ ನೀವೇ ನಿಮ್ಮ ಇನ್ಫಾರ್ಮೇಶನ್ ನೀವು ಕೊಡ್ತಿದ್ದೀರಿ, ಎಲ್ಲ ಕಡೆ ನೀವೇ ನಿಮ್ಮ ಇನ್ಫಾರ್ಮೇಶನ್ ಕೊಡ್ತಿದ್ದೀರಿ. ಲಕ್ಕಿ ಟಿಪ್ ಬರುವಾಗ, ನಿಮ್ಮ ರಿವಾರ್ಡ್ಸ್, ನಿಮ್ಮ ಯಾವುದೋ ಒಂದು ಬಿಲ್ ಮಾಡುವಾಗ, ಯಾವುದೇ ಕಂಪನಿ ಬಿಲ್ ಮಾಡುವಾಗ ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಇದೆ, ನೀವು ಬಿಲ್ ಮಾಡುವಾಗ ನಿಮ್ಮ ನಂಬರ್ ಕೊಡ್ಬೇಕಂತಿಲ್ಲ. ಅವರು ಕೇಳುದಂದ್ರೆ ನೆಕ್ಸ್ಟ್ಗೆ ನಿಮ್ಮ ಆಫರ್ಸ್ ಇರುವಾಗ ಆ ನಂಬರಿಗೆ ನಿಮಗೆ ಇಂಥ ಆಫರ್ಸ್ ಇದೆ, ನೀವು ಬಂದು ಒಂದು ಚೆಕ್ ಮಾಡಿ ಅಂತ ಬೇರೆ ಬೇರೆ ಕಂಪನಿಯವರು ಮಾಡ್ತಿದ್ದಾರೆ. ಎಲ್ಲ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ನಮ್ಮ ಹೆಸರು, ಅಡ್ರೆಸ್ ಮತ್ತು ಮೊಬೈಲ್ ನಂಬರ್, ಯಾಕೆಂದ್ರೆ ಅವ್ರದ್ದು ನೆಕ್ಸ್ಟ್ ಏನಾದರೂ ಸೇಲ್ ಇದ್ದು ಆಫರ್ ಎಲ್ಲ ಇದ್ರೆ ಅದನ್ನು ನಮಗೆ ಮೆಸೇಜ್ ಕಳಿಸ್ತಾರೆ. ಅವರ ಫೆಸ್ಟಿವಲ್ ಇದ್ರೆ ಅದರ ಮೆಸೇಜ್ ಬರ್ತದೆ. ಬೇರೆ ಬೇರೆ ಇದೆಲ್ಲ ಸಾಮಾನ್ಯ ನಾವು ತೆಗೆದುಕೊಂಡದ. ಬೇರೆ ಬೇರೆ ನಮಗೆ ಗೊತ್ತಿಲ್ಲದಂತಹ ಸಂಸ್ಥೆಗಳಿಂದ ನಿಮಗೆ ಅಷ್ಟು ಪ್ರೈಸ್ ಬಂದಿದೆ, ನಮ್ಮ ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ಮಾಡಿ, ಈ ರೀತಿಯ ಲಿಂಕ್ಗಳು ಬರ್ತದೆ. ಹಾಗೆ ಏನು ಮಾಡಬೇಕು? ಹ್ಯಾಕರ್ಗಳು ನೀವು ಎಲ್ಲಿ ನಮ್ಮ ಕೆಲವು ಮಾಲ್ಗಳಲ್ಲಿ, ಮಾರ್ಟ್ಗಳಲ್ಲೆಲ್ಲ ನಾವು ಬಿಲ್ಲಿಂಗ್ ಮಾಡೋ ನಂಬರ್ ಕೊಡ್ತೇವೆ. ಈ ಹ್ಯಾಕರ್ಗಳು ಅಥವಾ ಸ್ಕ್ಯಾಮರ್ಗಳು ಎಂತ ಮಾಡ್ತಾರೆ ಹೇಳಿದ್ರೆ, ಅವರಿಂದ ನಂಬರ್ಗಳನ್ನು ತಗೊಂಡು, ಅವರ ಸಿಸ್ಟಮ್ಗಳಿಂದ ನಂಬರನ್ನು ತಗೊಂಡು ಆ ಥ್ರೂ ನಮ್ಮನ್ನು ಹ್ಯಾಕ್ ಮಾಡಲಿಕ್ಕೆ ಅವರಿಗೆ ಚಾನ್ಸಸ್ ಉಂಟು. ಅದಕ್ಕೆ ನಾವು ನಂಬರ್ ಕೊಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಇದು ನಮ್ಮ ಪ್ರೈವೇಸಿ, ನಮ್ಮ ಪ್ರೈವೇಟ್ ನಂಬರ್. ಹಾಗಾಗಿ ಇಂಡಿಯನ್ ಗೌರ್ಮೆಂಟ್ ಕೂಡ ಇದೇ ರೂಲ್ಸ್ ಅಂತಂದಿದೆ. ನೀವು ಎಲ್ಲಿ ಕೂಡ ಯಾರು ಕೂಡ ಒತ್ತಾಯ ಮಾಡುವಾಗೆಲ್ಲ ನಂಬರ್ ಕೊಡಬೇಕು ಅಂತ. ನಂಬರ್ ಕೊಡುವುದು ಬಿಡುವುದು ನಿಮ್ಮ ಇಷ್ಟ. ಹಾಗಾಗಿ ನಿಮ್ಮ ಜಾಗ್ರತೆ ನಿಮಗೆ ಮಾಡ್ಕೊಳ್ಬೇಕು ಅಂತ ಇದ್ರೆ ನಂಬರ್ ಕೊಡುವ ಮುಂಚೆ ಸ್ವಲ್ಪ ಆಲೋಚಿಸಿ. ಈಗ ಕೆಲವು ಸಲ ನಂಬರ್ ಕೊಡೋದು ಕೂಡ ಉಪಯೋಗ ಇಲ್ಲ, ಯಾಕೆಂದರೆ ನಮಗೆ ಅದರ ಬಗ್ಗೆ ಮುಂದಿನ ಸರ್ವಿಸ್ಗಳು ಬೇಕಾಗ್ತದೆ. ಆಗ ನಮ್ಮ ನಂಬರನ್ನು ನಾವು ಅನಿವಾರ್ಯವಾಗಿ ಅವರಿಗೆ ಕೊಡಲೇಬೇಕು. ಯಾಕೆಂದರೆ ಅವ್ರು ಮೊದಲು ಕೇಳುವುದೇ ನಮ್ಮ ನಂಬರನ್ನು. ಯಾವ ನಂಬರ್? ನಮ್ಮ ಅಡ್ರೆಸ್ ಬೇಡ, ನಂಬರ್ ಸಿಕ್ಕಿದ ಕೂಡ ಅವರು ಹೇಳ್ತಾರೆ ನಂಬರ್. ಹಾಗಾಗಿ ಕೊಡಲೇಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ. ಈಗ ನಂಬರ್ ನೀವು ಕೊಡ್ತೀರಿ, ಓಕೆ, ಒಳ್ಳೆ ವಿಷಯ, ನಂಬರ್ ಕೊಡ್ತೀವಿ. ನೆಕ್ಸ್ಟ್ ನಿಮಗೆ ರಿವಾರ್ಡ್ಸ್ ಬಂದರೆ ನಿಮಗೆ ರಿವಾರ್ಡ್ಸ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಆಫರ್ಸ್ ಇದ್ದರೆ ಆಫರ್ಸ್ ನೋಡ್ಬೋದು. ಆಫರ್ಸ್ಗಿಂತ ಹೆಚ್ಚಾಗಿ ಈಗ ಮೊನ್ನೆ ನಮ್ಮ ಮನೆಯದೇ ಫ್ರಿಡ್ಜ್ ಹಾಳಾಯಿತು. ಫ್ರಿಡ್ಜ್ ಹಾಳಾಗಿ ಅಲ್ಲಿ ಕಾಲ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂತ ಹೇಳ್ತಾರೆ. ಮೊಬೈಲ್ ನಂಬರ್ ಹೇಳಿದ ಕೂಡಲೇ ಅದು ಇಮಿಡಿಯೇಟ್ ಅವರೇ ನಮ್ಮ ಅಡ್ರೆಸ್ ಎಲ್ಲ ಟ್ರೇಸ್ ಮಾಡಿ, ಇಂಥ ದಿವಸ ನೀವು ಪರ್ಚೇಸ್ ಮಾಡಿದ್ದು ಡೇಟ್ ಎಲ್ಲ ಹೇಳಿ, ವ್ಯಾರಂಟಿ ಇದೆ ಇಲ್ಲ ಹೇಳ್ತಾರೆ, ಸರ್ವಿಸಿಗೆ ಜನ ಗಳಿಸ್ತಾರೆ. ಇಲ್ಲಿಯವರೆಗೆ ನಾವು ನಂಬರಿಗೆ ಅಂಟಿಕೊಂಡಿದ್ದೇವೆ. ಸರ್, ಅದೊಂದು ಮೈನ್ ಮಿಸ್ಟೇಕ್ ಅಂದರೆ ನೀವು ಫಸ್ಟೇ ಮಾಡಿರ್ತೀರಿ. ಫಸ್ಟಲ್ಲಿ ನಂಬರ್ ಇರ್ತದೆ, ಅದ್ರ ಕೆಳಗಡೆ ನೀವು ನೋಡ್ತೀರಿ ಇಮೇಲ್ ಐ ಡಿ ಅಂತ. ಇಮೇಲ್ ಐ ಡಿ ನೀವು ಕೊಡುವಾಗ ಯಾವುದೇ ಒಂದು ಇಮೇಲ್ ಐ ಡಿ ಕೊಡಿ, ನಿಮಗೆ ಸ್ಪ್ಯಾಮ್ ಇಮೇಲ್ಸ್ ಸೆಂಡ್ ಮಾಡ್ತಾರೆ. ಆದರೆ ನೀವು ಯಾರು ಸಹ ಅಬ್ಸರ್ವ್ ಮಾಡೋದಿಲ್ಲ. ಸಪೋಸ್ ನೀವು ನಂಬರ್ ಕೊಡುವಾಗ ನಿಮಗೆ ಡೈರೆಕ್ಟ್ SMS ಅಲ್ಲಿ ಬಂದು ನಿಮ್ಮ ಲಿಂಕ್ಸ್ ಆಗಲಿ, ಯಾವುದೇ ಒಂದು ಸ್ಕ್ಯಾಮ್ ವೈರಸ್ ಲಿಂಕ್ ಆಗಲಿ, ಅದು ಬಂದು ನಿಮ್ಮ SMS ಅಲ್ಲಿ ಬಂದು ಫೀಡ್ ಆಗ್ತದೆ, ಅಲ್ಲಿ ಬಂದು ಸೇರ್ತದೆ. ನೀವೇನು ಮಾಡ್ತೀರಿ ಗೊತ್ತಿಲ್ಲದನ್ನು ಕ್ಲಿಕ್ ಮಾಡ್ತೀರಿ. ನೆಕ್ಸ್ಟ್ ಟೈಮಲ್ಲಿ ಏನಾಗ್ತದೆ, ಬ್ಯಾಕ್ಗ್ರೌಂಡಿಂದ ನಿಮ್ಮ ಬ್ಯಾಟ್ರಿ ಬಿಸಿ ಆಗಲಿ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಬ್ಯಾಟ್ರಿ ಬಿಸಿ ಆಗುವುದಂದರೆ ಆಲ್ರೆಡಿ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆದ ಬ್ಯಾಟ್ರಿ ಬಿಸಿ ಆಗಲಿ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಆಲ್ರೆಡಿ ನಿಮ್ಮ ಬ್ಯಾಕ್ಗ್ರೌಂಡಿಂದ ಯಾವುದೇ ಸಾಫ್ಟ್ವೇರ್ ರನ್ ಆಗ್ತಿದೆ ಅಂತ ಅರ್ಥ, ನಿಮ್ಮ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಅರ್ಥ. ಇದು ಮೇನ್ ರೀಸನ್ ಬ್ಯಾಟ್ರಿ ಇದು ಬಿಸಿ ಆಗೋದಕ್ಕೆ. ನೆಕ್ಸ್ಟ್ ಅಂದರೆ ನೀವು ನೆಕ್ಸ್ಟ್ ಟೈಮ್ಗೆ ನೀವೇನೋ ಒಂದು ಓಕೆ ನೀವು ನಂಬರ್ ಕೊಡ್ತೀರಿ, ಏನು ಮಾಡ್ತೀರಿ ನೆಕ್ಸ್ಟ್ ಇದನ್ನು ಪ್ರಿವೆಂಟ್ ತಗೊಳ್ಳಿಕ್ಕೆ ನಂಬರೆಲ್ಲ ಎಲ್ಲರಿಗ ನಂಬರ್ ಕೊಟ್ಟಿರ್ತಾರೆ. ಈಗ ಒಳ್ಳೆಯ ಒಂದು 99% ಎಲ್ಲರ ನಂಬರಿಗೂ ಕೊಟ್ಟಿರ್ತಾರೆ. ಇದನ್ನು ನಾವು ಪ್ರಿವೆಂಟ್ ತಗೊಳ್ಳಿಕ್ಕೆ ನೆಕ್ಸ್ಟ್ ಲಿಂಕ್ಸ್, ಅವರು ಸ್ಕ್ಯಾಮರ್ಸ್ ಲಿಂಕ್ಸ್ ಸೆಂಡ್ ಮಾಡುವಾಗ ಆ ಲಿಂಕ್ ಅನ್ನು ನೋಡಿ ಅಂತ HTTP ಅಂತ ಇರ್ತದೆ. ಏಕೆಂದರೆ ಹೈಪರ್ ಟೆಕ್ಸ್ಟ್ ಪ್ರೋಟೋಕಾಲ್ ಅಂತ ಇರ್ತದೆ, ಪ್ರೋಟೋಕಾಲ್. ನೆಕ್ಸ್ಟ್ HTTPS ಅಂತ ಫಾರ್ಮೇಟ್, ಅದೇ ಸೆಕ್ಯೂರ್ ಆಗಿರ್ತದೆ. ಈ ಸೆಕ್ಯೂರ್ ಇದ್ದ ಲಿಂಕನ್ನು ನೀವು ಕ್ಲಿಕ್ ಮಾಡುವಾಗ ಏನಾಗ್ತದೆ, ಡೈರೆಕ್ಟ್ ಅವರ ಕಂಪನಿ ವೆಬ್ಸೈಟಿಗೆ ಹೋಗ್ತದೆ. ಸಪೋಸ್ ನೀವು HTTP ಕೊಡುವಾಗ ಅದೇ ನನ್ನ ಸ್ಕ್ಯಾಮರ್ಸ್ ಒಂದು ವೆಬ್ ಡೆವಲಪರ್ ಆಗಿರ್ತಾನೆ, ಅವನೇ ಕ್ರಿಯೇಟ್ ಮಾಡಿದ ಒಂದು ವೆಬ್ಸೈಟ್ ಆಗಿರ್ತದೆ, ಅದಕ್ಕೆ ನೀವು ಹೋಗ್ತೀರಿ. ಅಲ್ಲಿ ನೀವು ಹೋಗಿ ಎಲ್ಲವೂ ಅಂತ ಕೊಡ್ತೀರಿ. ಎಲ್ಲವೂ ಕೊಡೋದು ನೀವು ವೆಬ್ಸೈಟಿಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ಏನು ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ ನಿಮ್ಮನ್ನು. ಅದು ನೀವು ಎಲ್ಲವೂ ಕೊಟ್ಟಾದ ಮೇಲೆ ನೆಕ್ಸ್ಟ್ ಟೈಮಲ್ಲಿ ನಿಮ್ಮ ಮೊಬೈಲಿಂದ ಬ್ಯಾಕ್ಗ್ರೌಂಡಿಂದ ಯಾವುದೇ ಸಾಫ್ಟ್ವೇರ್ ರನ್ ಆಗಿರ್ತದೆ, ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರ್ತದೆ. ಇದನ್ನು ನಾವು ಪ್ರಿವೆಂಟ್ ತಗೊಳ್ಳಿಕ್ಕೆ HTTPS ಅಂತ ಲಿಂಕ್ ಇದೆ. ಓಕೆ, ಲಿಂಕ್ ಏನು ಮುಂದೆ ಬರುವ ಒಂದು ಟೆಕ್ನಾಲಜಿ HTTPS ನಿಮಗೆ ಹ್ಯಾಕ್ ಮಾಡ್ಬೋದು. ಆದರೆ ಒಂದು ಲಿಂಕ್ ಮಾತ್ರ ಡೇಂಜರಸ್ ಲಿಂಕ್ ಇದೆ. ನಾವು ಹೇಳೋ ಫಾರ್ಮೇಟ್ .com ಇದೆ, .in ಇದೆ, .yahoo ಇದೆ. ಅದರಾಗೆ .io ಅಂತ ಒಂದು ಫಾರ್ಮೇಟ್ ಬಂದಿದೆ, ಈಗ ಇತ್ತೀಚೆಗೆ ಬರ್ತಿದೆ .io. ಆ ಲಿಂಕ್ ಆನಿಯನ್ ಇದೆ ಇರ್ತದೆ. ಆನಿಯನ್ ಅದನ್ನು ನಾವು ಎಷ್ಟು ಪೀಲ್ ಮಾಡಿ ಸಹ ಒಳಗಡೆ ಏನು ಇರಲಿಕ್ಕಿಲ್ಲ, ಎಷ್ಟು ಪೀಲ್ ಮಾಡಿ ಒಳಗಡೆ ಏನು ಇರಲಿಕ್ಕಿಲ್ಲ. ಅದು .onion ಅಂದರೆ ಅದು ಡಾರ್ಕ್ ವೆಬ್ಬಿಂದ ಬರುವ ಒಂದು
ಇಂಟರ್ನ್ಯಾಷನಲ್ ಡಾರ್ಕ್ ವೆಬ್ಬಿಂದ ಬರುವ ಒಂದು ಸೀಕ್ರೆಟ್ ವೈರಸ್ ಅದು ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆದ ಸಹ ಬ್ಯಾಟ್ರಿ ಬಿಸಿ ಆಗಲಿಕ್ಕೆ ಕಾಣುವುದಿಲ್ಲ, ಏನು ಕಾಣುವುದಿಲ್ಲ. ಅದು ನಿಮ್ಮ ಎಲ್ಲ ಫೋಟೋಸ್ ಆಗಲಿ ನಿಮ್ಮ ಯಾವುದೇ ಒಂದು ಡೇಟಾ ಟ್ರಾನ್ಸ್ಫರ್ ಆಗಿರ್ತದೆ ಹ್ಯಾಕರ್ಸಿಗೆ. ನೆಕ್ಸ್ಟ್ ಟೈಮಿಂದ ಅವರು ನಿಮ್ಗೆ ಕಾಲ್ ಮಾಡ್ತಾರೆ. ಬೇಕಿದ್ರೆ ನಿಮ್ಮ ಫ್ರಂಟ್ ಕ್ಯಾಮರಾ ಹ್ಯಾಕ್ ಮಾಡಿ ಸಹ ನಮಗೆ ಫೋಟೋಸ್ ಸಿಗ್ಬೋದು. 2 ಮಿನಿಟ್ಸಲ್ಲಿ ನಮಗೆ ಬೇಕಿದ್ದು ಯಾವುದೇ ಒಂದು ಮೊಬೈಲ್ ಇದು ಫ್ರಂಟ್ ಕ್ಯಾಮ್ ಹ್ಯಾಕ್ ಮಾಡ್ಬೋದು ವಿದಿನ್ ಲಿಂಕ್ಸ್. ನಾವು ಎಷ್ಟು ಜಾಗ್ರತೆ ಇದ್ದರೂ ಈ ತಂತ್ರಜ್ಞಾನದ ಯುಗದಲ್ಲಿ ಸಾಕಾಗುವುದಿಲ್ಲ. ಯಾಕೆಂದರೆ ನಾವು ಕಲಿತ ತಂತ್ರಜ್ಞಾನಕ್ಕಿಂತ 2 ಪಟ್ಟು ಹೆಚ್ಚು ಅವರು ಕಲ್ತಿರ್ತಾರೆ. ನಾವು ಒಂದ್ಸಲ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ನಮ್ಮ ಈ ಹ್ಯಾಕ್ ಆಗುವುದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಆ ತಡೆಯನ್ನು ಹೇಗೆ ಭೇದಿಸಬಹುದು ಎನ್ನುವುದನ್ನೆಲ್ಲ ಅವರು ಕಲ್ತಿರ್ತಾರೆ. ಉದಾಹರಣೆಗೆ ನಾವು ಕಳ್ಳ ಪೊಲೀಸ್ ಅಂತ ಹೇಳ್ತೇವೆ, ಪೊಲೀಸ್ ಸಿನಿಮಾದಲ್ಲಿ ನೋಡ್ತೇವೆ. ಪೊಲೀಸರಲ್ಲಿ ಇರುವಂತಹ ಏನು ಆಯುಧಗಳಿವೆ ಅದಕ್ಕಿಂತ 2 ಪಟ್ಟು ಹೆಚ್ಚಿನ ಆಯುಧಗಳು ಭಯೋತ್ಪಾದಕರ ಹತ್ರ ಇರ್ತದೆ. ಈ ರೀತಿಯ ಕಾಲಘಟ್ಟ ಇದು. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಯಾವತ್ತೂ ಇರಬೇಕಂತ ಹೇಳಿಕೊಳ್ತಾ, ಈ ಒಂದು ನಿಮ್ಮ ಈ ಸಾಧನೆಯಿಂದ ಅಂದರೆ ಹ್ಯಾಕಿಂಗ್ ಆಗಲಿ ಅಥವಾ ಇನ್ನೊಂದು ಸೈಬರ್ ಅಪರಾಧದ ಫೋರ್ಸನಿಕ್ ತಂತ್ರಜ್ಞಾನ, ಇದರಿಂದ ಯಾರಿಗೆಲ್ಲ ಇಷ್ಟರವರೆಗೆ ಉಪಯೋಗ ಆಗಿದೆ, ನಿಮ್ಮ ಉಪಯೋಗವನ್ನು ಪಡೆದುಕೊಂಡವರು ಯಾರೆಲ್ಲ ಇದ್ದಾರೆ? ಇದು ನಾವು ಕಲಿತಂತಹ ವಿದ್ಯೆ ನಮಗೆ ಮಾತ್ರ ಒಂದು ಅನ್ವಯಿಸದೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಉಪಯೋಗ ಆಗ್ತದೆ ಹೇಳಿದರೆ ನಾವು ಅದನ್ನು ಕೊಡುವುದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾವು ಇಷ್ಟರವರೆಗೆ ಹಲವಾರು ಪೊಲೀಸ್ ಸ್ಟೇಷನ್ಗಳಿಗೆ, ವಿದ್ಯಾಸಂಸ್ಥೆಗಳಿಗೆ, ಈಗ ಪುತ್ತೂರಿನ ವಿವೇಕಾನಂದ PU ಕಾಲೇಜ್ ಸ್ಕೂಲ್ ಮತ್ತು ನರೇಂದ್ರ PU ಕಾಲೇಜ್, ಕೈರಂಗಳ ಶಾರದಾ ಗಣಪತಿ ವಿದ್ಯಾಕೇಂದ್ರ, ಮತ್ತು ಈ ಬಸೈಗುಳಿ ಪೊಲೀಸ್ ಸ್ಟೇಷನ್, ಉಳ್ಳಾಲ ಪೊಲೀಸ್ ಸ್ಟೇಷನ್, ಹಾಗೆ ಕೆಲವು ಕಡೆಗಳೇ ನಾವು ಇದರ ಬಗ್ಗೆ ಸೈಬರ್ ಕ್ರೈಮ್ನ ಅವೇರ್ನೆಸ್ ಅಂದರೆ ಇದರಿಂದಾಗುವ ಅವಘಡಗಳ ಬಗ್ಗೆ ವಿವರಣೆಗಳನ್ನು ನೀಡಿ ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ವಿವರಿಸಿ ಅವರಿಗೆ ಒಂದು ಕೋರ್ಸನ್ನು ನೀಡ್ತೇವೆ. ಆ ಕೋರ್ಸಲ್ಲಿ ಎಂತ ಹೇಳ್ತೇವೆ ಹೇಳಿದರೆ, ಈ ನಮ್ಮ ಮೊಬೈಲ್ಗಳಲ್ಲಿ ಆಗುವಂತಹ ಒಂದು ಹ್ಯಾಕಿಂಗ್ಗಳ ಯಾವುದು ಹ್ಯಾಕಿಂಗ್ ಪ್ರೋಸೆಸ್ ಇರ್ತದಲ್ಲ ಅದನ್ನು ತಡೆಗಟ್ಟುವುದು ಹೇಗೆ, ಅಥವಾ ಲ್ಯಾಪ್ಟಾಪ್ಗಳಿಗೆ ಆಗುವಂತಹ ಒಂದು ವೈರಸ್ಗಳನ್ನು ನಾವು ಯಾವ ರೀತಿ ಆಂಟಿವೈರಸ್ ಹಾಕಿ ತಡೆಗಟ್ಟಬಹುದು, ಅದರ ಜೊತೆಗೆ ನಾವು ಒಂದು ಆಂಟಿವೈರಸ್ ಕೂಡ ಅವರಿಗೆ ಪ್ರೊವೈಡ್ ಮಾಡ್ತೇವೆ ಆ ಕೋರ್ಸಲ್ಲಿ. ಹಾಗೆ ಕೆಲವು ಒಂದು ಟೆಕ್ನಿಕ್ಗಳನ್ನು ಅವರಿಗೆ ಹೇಳಿಕೊಡ್ತೇವೆ. ಹೀಗೆ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ಅಥವಾ ನಿಮ್ಮ ಡಿವೈಸ್ಗಳನ್ನು ನೀವು ಸೇಫ್ ಮಾಡಿಕೊಳ್ಬೋದು. ಹಾಗೆ ಇದರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡೋದು ಹೇಳಿದರೆ ಮಹಿಳೆಯರಿಗೆ. ಇದರಿಂದ ತುಂಬ ಹಾನಿಯಾಗೋದು ಹೇಳಿದರೆ ಮಹಿಳಾ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ. ಹಾಗೆ KSS ಕಾಲೇಜಲ್ಲಿ ವುಮೆನ್ ಎಂಪವರ್ಮೆಂಟ್ ಸೆಲ್ನವರು ಅವರ ಕಾಲೇಜಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಇಟ್ಕೊಂಡು ಅಲ್ಲಿ ಹೋಗಿ ಹೆಣ್ಣುಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಉಂಟು ಈ ಸೈಬರ್ ಕ್ರೈಮಿಂದ ಅದರ ಬಗ್ಗೆ ತಿಳಿಸಿ ಯಾವ ರೀತಿ ಅದನ್ನು ತಡೆಗಟ್ಟಬಹುದು. ಈಗ ಹೇಗೆ ಹೇಳಿದರೆ ಹೆಣ್ಣು ಮಕ್ಕಳೆಲ್ಲ ಈಗ ಶಾಪಿಂಗ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಯೂಸ್ ಮಾಡ್ತಾರೆ. ಅಲ್ಲಿ ನಮಗೆ ಕಾಣದ ರೀತಿಯಲ್ಲಿ ಕ್ಯಾಮರಾಗಳನ್ನು ಅಳವಡಿಸಿರ್ತಾರೆ, ಹಿಡನ್ ಕ್ಯಾಮರಾ. ಅದನ್ನು ಹೇಗೆ ಪತ್ತೆ ಹಚ್ಚುದು, ಯಾವ ರೀತಿ ಅದನ್ನು ನಾವು ಒಂದು ನಮ್ಮ ಜಾಗೃತೆಯಲ್ಲಿ ಇರಬಹುದು ಅಂತ ಹೇಳಿ ಎಲ್ಲ ಹೇಳಿಕೊಡ್ತೇವೆ. ಅದಕ್ಕೆ ನಮ್ಮ ಮೊಬೈಲ್ ಕ್ಯಾಮರಾದ ಫ್ಲ್ಯಾಶ್ಗಳನ್ನು ಒಮ್ಮೆ ನಿಮ್ಮ ಡ್ರೆಸ್ಸಿಂಗ್ ರೂಮ್ನ ಸುತ್ತ ಒಮ್ಮೆ ಹಾಕಿ ನೋಡಿ. ಆಗ ನಿಮಗೆ ಯಾವುದಾದ್ರೂ ಒಂದು ಹೊಳೆಯುವ ಒಂದು ಏನಾದರೂ ಒಂದು ಡಿವೈಸ್ ಟೈಪ್ ನಿಮಗೆ ಕಂಡ್ರೆ ತಕ್ಷಣ ಅಲ್ಲಿ ಯಾರು ಮಾಲೀಕರಿದ್ದಾರೆ ಅಥವಾ ಮ್ಯಾನೇಜರ್ ಇದ್ದಾರೆ ಅವರಿಗೆ ತಿಳಿಸಿ ಹೀಗೆ ಆಗ್ತಾ ಉಂಟು ಅಂತ ಒಂದು ಅರಿವು ಮೂಡಿಸಿ. ಯಾಕೆ ಹೇಳಿದರೆ ಇದರಿಂದ ತುಂಬ ಅನಾಹುತಗಳು ಆಗ್ತಾ ಉಂಟು. ಖಾಲಿ ಹೆಣ್ಣುಮಕ್ಕಳ ಮಾನ ಮಾತ್ರ ಅಲ್ಲ, ಪ್ರಾಣವನ್ನು ಕಳೆದುಕೊಳ್ಳುವಂಥ ಮಟ್ಟಿಗೆ ಈ ಸೈಬರ್ ಕ್ರೈಮ್ ಬಂದು ನಿಂತಿದೆ. ಇನ್ನು ಇದರ ಮುಂದಿನ ಒಂದು ಹೇಗಿರ್ಬೋದು ದಾಳಿ. ಈಗ ನಾವು ಈಗಿನ ಹ್ಯಾಕರ್ಗಳು ಮನುಷ್ಯರೇ ಹ್ಯಾಕ್ ಮಾಡೋದು ಕಡೆಗೆ ಹೇಗಾದ್ರೂ ಪ್ರಯತ್ನ ಮಾಡಿ ಮನುಷ್ಯರನ್ನು ಹಿಡಿಬಹುದು. ಇನ್ನು ಮುಂದೆ ಬರುವಂತಹದ್ದು ಅಂದ್ರೆ ಬಾಟ್ಗಳು, ರೋಬೋಟ್ಗಳು. ಆ ರೋಬೋಟ್ಗಳು ಹ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತಾದ್ರೆ ತುಂಬಾ ಕಷ್ಟ ಉಂಟು. ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಬೇಕು. ಈಗ ಒಂದು ವಿಷಯಗಳನ್ನು ಹೇಳಿದ್ರೆ ಅದರಲ್ಲಿ 10ರಲ್ಲಿ ಒಬ್ಬ ಕೇಳ್ತಾನೆ, ಹಾಗೆ ಆಗಬಾರ್ದು. ಆ 10 ಜನ ಸಹ ಆ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಎಚ್ಚೆತ್ತುಕೊಂಡು ತಮ್ಮನ್ನು ತಾವು ಒಂದು ಜಾಗೃತಿ ಮಾಡಿಕೊಳ್ಳುವಲ್ಲಿ ದೃಷ್ಟಿ ಹರಿಸಿದ್ರೆ ಇನ್ನು ಮುಂದಕ್ಕೆ ಆಗುವ ಒಂದು ಯಾವ ದಾಳಿಗಳನ್ನು ನಾವು ಎದುರಿಸಲಿಕ್ಕೆ ಒಂದು ಸಜ್ಜಾಗಿದ್ದೇವೆ ಅಂತ ಹೇಳ್ಬೋದು. ಇದಕ್ಕೊಂದು ಬಹಳ ಹಳೆಯ ನಾಣ್ಣುಡಿ ಇದೆ. ಸಮಾಜದಲ್ಲಿ ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ ಹೇಳಿಕೊಂಡು, ಹಾಗಾಗಿ ನಾವು ಮೋಸ ಹೋಗುವುದನ್ನು ಮೊದಲಾಗಿ ನಾವು
ಆಲೋಚನೆ ಮಾಡಿ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆ ರೀತಿಯಾಗಿ ಎಚ್ಚರಿಕೆ ವಹಿಸಿಕೊಂಡ್ರೆ ಎಲ್ಲವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೀಗ ನಾವು ಇತ್ತೀಚೆಗೆ ತಾನೇ ಒಂದು ಮಾದಕ ದ್ರವ್ಯ ಬಿಡುಗಿನ ಅಭಿಯಾನವನ್ನು ಕೂಡ ಆರಂಭಿಸ್ತಾ ಇದ್ದೇವೆ. ಇದನ್ನು ಕೂಡ ನಾವು ಅಷ್ಟೇ ಹೇಳೋದು, ಯಾಕೆಂತ ಹೇಳಿದರೆ ಎಲ್ಲಿಯವರೆಗೆ ಈ ಪಿಡುಗನ್ನು ನಾವು ನಮ್ಮ ಪ್ರಯತ್ನ ಮಾಡ್ಬೋದು. 10ರಲ್ಲಿ ಒಬ್ಬ ಕೇಳಿದರೆ ಏನು ಪ್ರಯೋಜನ ಇಲ್ಲ, 10ರಲ್ಲಿ 9 ಮಂದಿ ಆದರೂ ಕೇಳಿದರೆ ಈ ಮಾಹಿತಿ ಕಾರ್ಯಕ್ರಮ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿಕೊಡ್ತಾ, ಈ ನಿಮ್ಮ ಸಾಧನೆಯನ್ನು ನೀವು ಈಗಾಗಲೇ ಮಾಡ್ತಾ ಇದ್ದೀರಿ, ಅಂತಿಮ ವರ್ಷದ ಪದವಿಯನ್ನು ಕಲಿತಾ ಇದ್ದೀರಿ ಇಂಜಿನಿಯರಿಂಗ್ನಲ್ಲಿ. ನಿಮ್ಮ ಮುಂದಿನ ಯೋಜನೆಗಳು ಏನು? ನಮ್ಮ ಮುಂದಿನ ಯೋಜನೆಯಿಂದ ನಾನೊಂದು ಪ್ರೈವೇಟ್ ಬಿಸ್ನೆಸ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಒಂದಾದರೆ, ಇಲ್ಲದ್ರೆ ಇದರಲ್ಲೇ ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ಆಲೋಚನೆ ಇದೆ. ಅದು 90% ಮಾತ್ರ ಆಲೋಚನೆ. ಇಲ್ಲದ್ರೆ ನಾವು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಆಫೀಸರ ಮಾಡಿ ಇದು ಪಬ್ಲಿಕ್ಕಿಗೆ ಫ್ರೀ ಸರ್ವಿಸ್ ಥರ ಕೊಡಲಿಕ್ಕೆ ನಾವು ಆಲೋಚನೆ ಮಾಡ್ತಿದ್ದೇವೆ. ಬಿಕಾಸ್ ಈಗ ಯಾರಿಗಾದರೂ ಒಬ್ಬರು ಏನಾದರೂ ಒಂದು ಕಂಪ್ಲೇಂಟ್ ಬೇಕಿತ್ತು, ಏನಾದರೂ ಒಂದು ತೊಂದರೆ ಆಯಿತು ಅವರಿಗೆ ಸೈಬರ್ ಕ್ರೈಮಿಂದ, ಅಲ್ಲಿ ನೀವು ಡೈರೆಕ್ಟ್ ನಮ್ಮ ಹತ್ರ ಬಂದು ಸಾಲ್ವ್ ಮಾಡಿಸಿದರೆ ನಿಮಗೆ ಆದಷ್ಟು ಬೇಗ ಒಂದು ಟೈಮ್ ಸಹ ಉಳಿತದೆ, ನಿಮ್ಮ ಪ್ರಾಣ ಸಹ ಉಳಿತದೆ. ಈಗ ನಾನು ಬೇರೆ ಯಾವ ಕಂಪೆನಿ ಹೇಳ್ತಿಲ್ಲ. ಈಗ ಒಂದು ಎಕ್ಸಾಂಪಲಿಗೆ ನೋಡಿ, ಒಂದು ಪರ್ಟಿಕ್ಯುಲರ್ ಕಂಪೆನಿ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡುವಾಗ ಅವ್ರು ಹೇಳ್ತಾರೆ 4 ಇಯರ್ಸ್ ಇಲ್ಲ 4 ಇಯರ್ಸ್ 5 ಇಯರ್ಸ್ ಅಲ್ಲಿ ತನಕ ಎದುರು ತಗೊಳ್ತಾರೆ. ಯಾಕೆಂದರೆ ಅವ್ರ ಹತ್ರ ಇರುವ ಸಿಸ್ಟಮ್, ಅವ್ರ ಹತ್ರ ಇರುವ ಟೆಕ್ನಾಲಜಿ ಅಷ್ಟೇ. ಈಗ ನಮ್ಮ ಹತ್ರ ನಾವು ಕಲಿಯೋದಂದರೆ ನನಗೆ ಒಂದು 20 ವರ್ಷ, ಇವನು 21 ವರ್ಷ. ಹಾಗೆ ನಾವು ಈ ವರ್ಷದಲ್ಲಿ ನಮಗೆ ನಮಗೆ ಯಾವೆಲ್ಲ ಟೆಕ್ನಾಲಜಿ ಇದೆ, ಯಾವೆಲ್ಲ ಟೆಕ್ನಿಕಲ್ ಯೂಸ್ ಮಾಡ್ತೇವೆ ಎಲ್ಲ ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ನಾವು ಮಾಡೋದಂದರೆ ಗ್ರ್ಯಾಜುಯೇಷನ್ ಆದ ಮೇಲೆ ನೆಕ್ಸ್ಟ್ ಮಾಡೋದಂದರೆ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಆಫೀಸು, ಇಲ್ಲದ್ರೆ ಒಂದು ಅದಕ್ಕೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಲಿಕ್ಕೆ ಸಾಧಾರಣ ಕೋಟಿ ಖರ್ಚಿದೆ. ಆ ಖರ್ಚನ್ನು ನೋಡಲಿಕ್ಕೆ ಒಂದಾದರೆ ನಾವು ಅಬ್ರಾಡಿಗೆ ಹೋಗಿ ಕೆಲಸ ಮಾಡಬೇಕಷ್ಟೇ. ಇಂಜಿನಿಯರ್ ಆಗಿ ನಾವು ವೆಬ್ ಡೆವಲಪ್ಮೆಂಟ್ ಯಾವುದೋ ಒಂದು ಕೆಲಸ ಮಾಡಿ ಅಷ್ಟು ಹಣ ಮಾಡಿ ಇಲ್ಲಿ ಮತ್ತೆ ಇಂಡಿಯನ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಮಾಡಬೇಕಿದೆ. ಮತ್ತು ನನ್ನೊಂದು ಆಸೆ ಅಂದರೆ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ವಿಂಗ್ ಆಗಿ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿದರೆ ನಮಗೆ ಒಂದು ಉಪಕಾರ ಸಾಗುತ್ತೆ. ಯಾಕೆಂದರೆ ಈ ಪ್ರಾಯದಲ್ಲಿ ಇರುವ ಎಲ್ಲರೂ ನಮಗೆ ಆಟ ಆಡಬೇಕು, ನಮಗೆ ಸಹ ಆಸೆ ಇದೆ ಆಟ ಆಡಬೇಕು, ಇದೆಲ್ಲ ಮಾಡಬೇಕಂತ. ಅದು ಸಹ ನಾವು ಇಂಥ ಒಂದು ಸರ್ವಿಸ್ ಮಾಡ್ತಿದ್ದೇವೆ. ಎಲ್ಲ ನೋಡ್ಬೇಕಂತಲ್ಲ, ನಮ್ಗೆ ಇಷ್ಟ ಇರಲಿಕ್ಕೆ ನಾವು ಫ್ರ್ಯಾಂಕ್ ಆಗಿ ನಾವು ಹೇಳ್ಬೋದು. ನಾವು ಯಾವುದೇ ಒಂದು ಕಾಲೇಜಿಗೆ ಹೋಗುವಾಗ ಒಂದಿನ ಇಲ್ಲ 2 ದಿನ ಮುಂಚೆ ಹೋಗಿ ನಾವು ಈಗೆಲ್ಲ ಮಾಡ್ತಿದ್ದೇವೆ ಸರ್, ಈಗೆಲ್ಲ ಮಾಡ್ತಿದ್ದೇವೆ, ನಮ್ಮನ್ನು ಕೂತ್ಕೊಳ್ಳಿ ಸಹ ಅವತ್ತು ಮಾತಾಡಲಿಕ್ಕಿಲ್ಲ. ಯಾಕೆಂದರೆ ನಾವು ಸ್ಟೂಡೆಂಟ್ಸ್, ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಎಲ್ಲ ನಾವು ಒಂದು ಸೆಮಿನಾರ್ಸ್ ಎಲ್ಲ ಮಾಡಿದ ಮೇಲೆ ನಿಮ್ಗೆ ಇಷ್ಟೆಲ್ಲ ನಾಲೆಜ್ ಇದೆ ಅಂತ ಆವಾಗ ನಮಗೊಂದು ಖುಷಿ, ಆ ಟೈಮಲ್ಲಿ ನಮಗೆ ಬರುವ ಒಂದು ಖುಷಿ. ಆದರೂ ರಾಷ್ಟ್ರೀಯ ತನಿಖಾ ತಂಡಕ್ಕೂ ನೀವು ಸೇರಬಹುದಂತಹ ಅರ್ಹತೆ ಕೂಡ ನಮಗಿದೆ. ಮುಂದಕ್ಕೆ ಸ್ವಂತ ಕಂಪನಿ, ಸ್ವಂತ ಸಂಸ್ಥೆ ಅಥವಾ ಯಾವುದಾದ್ರೂ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಸೇರುವಂತಹ ಎಲ್ಲ ಅವಕಾಶಗಳು ನಿಮಗೆ ಮುಕ್ತವಾಗಿವೆ. ನಿಮ್ಮ ಆಲೋಚನೆ ಹೇಗೆ ಹೇಳಿದರೆ, ಈಗ ಒಮ್ಮೆ ವ್ಯಾಸಂಗವನ್ನು ಮುಗಿಸಿಕೊಂಡು ನಂತರ ಇದೇ ಒಂದು ದಾರಿಯಲ್ಲಿ ಮುಂದೆ ಹೋಗ್ತಾ ಇದಕ್ಕೆ ಬೇಕಾದ ಯಾವುದೆಲ್ಲ ಲೈಸೆನ್ಸ್ಗಳು ಅದು ಯಾವೆಲ್ಲ ಪರಿಕರಗಳು ಬೇಕು ಅದನ್ನೆಲ್ಲ ನಾವು ಒದಗಿಸಿಕೊಂಡು ಒಂದು ಸರ್ವಸಂಪನ್ನವಾಗಿ ಸಮಾಜಕ್ಕೆ ಒಂದು ಎಂತಾದರೂ ಉಪಯೋಗವನ್ನು ಮಾಡಿಕೊಡುವ ರೀತಿಯಲ್ಲಿ ನಾವು ಬೆಳಿಬೇಕು ಅಂತ ಒಂದು ಆಸೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಬ್ಬರು ಕೂಡ 20-21 ವರ್ಷ ಪ್ರಾಯದವರು, ಇಬ್ಬರು ಕೂಡ ಅಂತಿಮ BE ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೊಬೈಲ್ ಹ್ಯಾಕಿಂಗ್, ಕಂಪ್ಯೂಟರ್ ಹ್ಯಾಕಿಂಗ್, ಅದರ ಫೋರ್ಸನಿಕ್ ಮತ್ತು ಡೇಟಾಬೇಸ್, ರಾಷ್ಟ್ರೀಯ ಡೇಟಾಬೇಸ್ ಸಂಸ್ಥೆಯಿಂದ ಅರ್ಹತೆಯನ್ನು ಪಡೆದಂತಹ ಅನುಷ್ ಶೆಟ್ಟಿ ಇಬ್ಬರು ಕೂಡ ಅವರೇ ಒಂದು ಮಾತು ಹೇಳಿದರು. ಸಹಜವಾಗಿ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಅದರಲ್ಲೂ PUC ಮತ್ತು ಅಂತಿಮ ಹಂತದ ವಿದ್ಯಾರ್ಥಿ ಮುಗಿಯುವವರೆಗೆ ಎಲ್ಲರಿಗೂ ಆಟ ಆಡುವಂತಹ ವಯಸ್ಸಿರ್ತದೆ. ಪರೀಕ್ಷೆ ಅಥವಾ ಕಾಲೇಜ್ ಇಲ್ಲದ ದಿನಗಳಲ್ಲಿ ಹವ್ಯಾಸ ಏನು ಕೇಳಿದರೆ ಹೆಚ್ಚಿನವರದೆಲ್ಲ ಆಟ ಆಡುವುದೇ, ಅದರಲ್ಲೂ ಕ್ರಿಕೆಟ್, ಕಬಡ್ಡಿ ಇಂತಹ ಆಟಗಳು, ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಳ್ಳುವುದು ಇದೆಲ್ಲ ಇರ್ತದೆ. ಆದರೆ ಕೆಲವರು ಇದರೆಲ್ಲದರೊಟ್ಟಿಗೆ ಬೇರೆ ಬೇರೆ ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡ್ತಾರೆ. ಇವರು ಆಟ ಆಡುವ ಪ್ರಾಯದಲ್ಲಿಯೇ ಇಂತಹ ಉನ್ನತ ಪರಿಣಿತಿಯನ್ನು ಪಡೆದು ಮೊಬೈಲ್ ಹ್ಯಾಕಿಂಗ್, ಮೊಬೈಲ್ನ ಅಪರಾಧ ತಂತ್ರಜ್ಞಾನ ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ಸಾರ್ವಜನಿಕರಿಗೆ ಇದು ಉಪಯೋಗ ಆಗಬೇಕು ಎನ್ನುವಂತಹ ಒಂದು ನೆಲೆಯಲ್ಲಿ ಇದನ್ನು ಆಲೋಚನೆ ಮಾಡಿ ಈಗಾಗಲೇ ಬೇರೆ ಬೇರೆ ಕಾಲೇಜುಗಳಿಗೆ, ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ ಹೋಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕೆನ್ನುವಂತಹ ಇವರ ಹಂಬಲ ಇದೆ.
ಆದರೆ ಸಾಧ್ಯ ಆದರೆ ಸ್ವತಃ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು. ಇಲ್ಲದಿದ್ದರೆ ಕರ್ನಾಟಕ ರಾಜ್ಯದ ಪೊಲೀಸ್ ವಿಭಾಗಕ್ಕೆ ಸೇರಿಕೊಳ್ಬೇಕು, ರಾಷ್ಟ್ರೀಯ ತಂಡಕ್ಕೆ ಸೇರಿಕೊಳ್ಬೇಕು. ಎಲ್ಲ ಬೇರೆ ಬೇರೆ ರೀತಿಯ ಆಲೋಚನೆಗಳು, ಇವರ ಆಲೋಚನೆಗಳೆಲ್ಲವೂ ಸಾಧ್ಯವಾಗಲಿ. ಇವರ ಈ ಉನ್ನತ ವ್ಯಾಸಂಗ, ಉನ್ನತ ತಂತ್ರಜ್ಞಾನದ ಪರಿಣಿತಿ ಸಮಾಜಕ್ಕೆ ಉಪಯೋಗವಾಗಲಿ ಅಂತ ಹೇಳಿಕೊಳ್ತಾ, ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಸಹ ನಿಮ್ಮ ಬಿಡುವಿನ ವೇಳೆಯಲ್ಲಿ ಆಟ ಆಡುವಂತಹ ಸಹಜ ವಯಸ್ಸಿನಲ್ಲಿ ಆಟ ಆಡಿ, ಆದರೆ ಅದರ ಜೊತೆಗೆ ಇಂತಹ ಸಾಧನೆಯನ್ನು ಮಾಡುವಂತಹ ಮನಸ್ಸು ಮಾಡಿ ಅಂತ ಹೇಳಿಕೊಳ್ತಾ, ಎಲ್ಲ ಶಾಲಾ ಅಧ್ಯಾಪಕರುಗಳಲ್ಲೂ ಒಂದು ವಿನಂತಿ, ತಮ್ಮ ತಮ್ಮ ಮಕ್ಕಳಲ್ಲಿ ಇಂತಹ ಒಂದು ಸಾಧನೆ ಮಾಡುವಂತಹ ಪ್ರೇರಣೆಯನ್ನು ಅಧ್ಯಾಪಕರು ಮಕ್ಕಳಿಗೆ ಎಳೆಯ ದೆಸೆಯಿಂದಲೇ ಕೊಡುವಂತಾಗಲಿ ಅಂತ ಹೇಳಿಕೊಳ್ತಾ, ಈ ಮಾಹಿತಿ ಕಾರ್ಯಕ್ರಮ, ಈ ಮಾತುಕತೆ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಹೇಳಿಕೊಳ್ತಾ, ನಮ್ಮೊಂದಿಗೆ ಬಂದು ಇಷ್ಟು ಹೊತ್ತು ತಮ್ಮ ತಂತ್ರಜ್ಞಾನದ ಮಾಹಿತಿಯನ್ನು ಹಮ್ಮಿಕೊಂಡಂತಹ ಅನುಷ್ ಜಿ ಶೆಟ್ಟಿ ಕೊಲ್ಯ ಮತ್ತು ಸುಪ್ರೀತ್ ಮರಳಿ ಇಬ್ಬರಿಗೂ ಕೂಡ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಬ್ಬರಿಗೂ ನಮಸ್ಕಾರ.